ನಾನು ಲಿಖಿತಾ ಸಾಲ್ಯಾನ್. ಅಸ್ರಾ ಗ್ರೂಪ್ ಮತ್ತು ಡಿಜಿಟಲ್ ಪ್ಲಾನೆಟ್ ಪ್ರೆಸೆನ್ಸ್ ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ. ಪವರ್ಡ್ ಬೈ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್, ಫೋಕ್ಸ್ ವ್ಯಾಗನ್ ಮಂಗಳೂರು. ಇದೀಗ ಸುದ್ದಿಯ ವಿವರ. ಬ್ರ್ಯಾಂಡ್ ಮಂಗಳೂರು ಕಾರ್ಯರೂಪಕ್ಕೆ ಬರುವಲ್ಲಿ ಜಿಲ್ಲೆಯ ಪತ್ರಕರ್ತರ ಕೊಡುಗೆ ಸಾಕಷ್ಟಿದೆ. ಅದೇ ರೀತಿ ಜಿಲ್ಲೆಯ ಎರಡನೇ ಅತಿ ದೊಡ್ಡ ನಗರವಾದ ಪುತ್ತೂರನ್ನು ಕೇಂದ್ರೀಕರಿಸಿಕೊಂಡು ಬ್ರ್ಯಾಂಡ್ ಪುತ್ತೂರು ಪರಿಕಲ್ಪನೆ ಸಾಕಾರಗೊಳಿಸುವ ನಿಟ್ಟಿನಲ್ಲಿ ಪತ್ರಕರ್ತರು ಮುಂದೆ ನಿಂತು ಮಹತ್ವದ ಕೊಡುಗೆ ನೀಡಬೇಕು ಎಂದು ಪುತ್ತೂರು ನಗರಸಭೆ ಪೌರಾಯುಕ್ತರಾದ ಮಧು ಎಸ್ ಮನೋಹರ್ ಹೇಳಿದರು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಆಶ್ರಯದಲ್ಲಿ ಪುತ್ತೂರು ಪತ್ರಿಕಾ ಭವನದಲ್ಲಿ ನಡೆದ ಪತ್ರಿಕಾ ದಿನಾಚರಣೆ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಪುತ್ತೂರು ನಗರದ ಆಡಳಿತ ಸುಧಾರಣೆ ಮಾಡುವಲ್ಲಿ ಪತ್ರಕರ್ತರು ಸಾಕಷ್ಟು ಕೊಡುಗೆ ನೀಡುತ್ತಿದ್ದಾರೆ. ಮಾಧ್ಯಮಗಳಲ್ಲಿ ಬರುವ ಟೀಕೆ, ವಿಮರ್ಶೆ, ಸಮಸ್ಯೆ ಬಿಂಬಿತ ಸುದ್ದಿಗಳನ್ನು ನಾವು ಧನಾತ್ಮಕವಾಗಿ ಸ್ವೀಕರಿಸಿಕೊಂಡು ಸಾಕಷ್ಟು ಬದಲಾವಣೆಯನ್ನ ತಂದಿದ್ದೇವೆ ಎಂದವರು ಹೇಳಿದರು. ಒಡನಾಟ ಹೇಗಿದೆ ಅಂತ ಹೇಳಿದ್ರೆ ನಾವು ಅವರೊಟ್ಟಿಗೆ ದಿನನಿತ್ಯ ಒಡನಾಟ ಇದ್ದೇ ಇರುತ್ತೆ. ಯಾಕೆಂದ್ರೆ ನಾನು ದಿನನಿತ್ಯ ಬೆಳಗ್ಗೆ ಎದ್ದ ತಕ್ಷಣ ಪೇಪರ್ ನೋಡ್ಬೇಕು. ಪೇಪರ್ ನೋಡೋದೇ ಇದ್ರೆ ನಮ್ಮ ಕರ್ತವ್ಯದಲ್ಲಿ ಏನು ಸಮಸ್ಯೆಗಳಿದೆ ಅಂತೇಳಿ ಫಸ್ಟ್ ಗೊತ್ತಾಗುವಂತದ್ದೇ ಪತ್ರಿಕೆ ಮುಖಾಂತರ. ಯಾಕೆಂದ್ರೆ ಇವತ್ತಿನ ತಿಳಿಸಿರುವಂತ ಇದರಲ್ಲಿ ಲೇಖನ ಎಷ್ಟು ಹರಿತವಾಗಿರ್ತದೆ ಅಂತ ಹೇಳಿದ್ರೆ ಅದನ್ನ ಬದಲಾವಣೆ ಕೂಡ ಮಾಡ್ಲಿಕ್ಕೆ ನಮಗೆ ಪ್ರೇರೇಪಣೆಯನ್ನು ಕೊಡ್ತದೆ. ಅಂದ್ರೆ ಲೇಖನ ಅಂದ್ರೆ ಬದಲಾವಣೆ, ಈಗ ಪತ್ರಿಕೆಯಲ್ಲಿ ಬರೆಯುವಂಥದ್ದು ಮತ್ತೆ ಬದಲಾವಣೆಯ ಹಕ್ಕು ಕೂಡ ನಮ್ಮದು. ಈಗ ಪತ್ರಕರ್ತರ ಇದರಲ್ಲಿ ಹೇಳಿದ್ರು, ಹಾಗೆ ಅವರು ಪ್ರಾಸ್ತಾವಿಕ ನುಡಿಗಳಲ್ಲಿ ಹೇಳಿದ್ರು. ನಾನು ತಿಳಿದಂತೆ ಕರ್ನಾಟಕದಲ್ಲಿ ಮಂಗಳೂರು ಸಮಾಚಾರ ಮೊದಲಿಗೆ ಪ್ರಾರಂಭ ಆಗಿರುವಂತದ್ದು ಪತ್ರಿಕೆಗಳಲ್ಲಿ. ಇದು ಆಲ್ಮೋಸ್ಟ್ ಸೆಂಚುರೀಸ್ ಆಗಿದೆ. 180 ವರ್ಷದ ಮುಂಚಿತವಾಗಿ ಮಂಗಳೂರು ಸಮಾಚಾರ ದಿನಪತ್ರಿಕೆ ಬಂತು. ಇದು ಸ್ವಾತಂತ್ರ್ಯಕ್ಕಿಂತ ಮುಂಚೆ. ಆಗ ಸ್ವಾತಂತ್ರ್ಯಕ್ಕಾಗಿ ನೀಡ್ತಾ ಇದ್ದಂತ ವಿಷಯಗಳೇ ಬೇರೆ, ಈಗಿನ ವಿಷಯಗಳೇ ಬೇರೆ. ಆಗ ಸ್ವಾತಂತ್ರ್ಯವನ್ನ ಕಿಚ್ಚನ್ನ ಹೆಚ್ಚಿಸುವಂತ ವಿಷಯವನ್ನ ನಡೆಸ್ತಾ ಇದ್ದಂತ ದಿನಪತ್ರಿಕೆಗಳು. ಸ್ವಾತಂತ್ರ್ಯ ಬರುವಾಗ ಭಾರತ ದೇಶವನ್ನ ಅಭಿವೃದ್ಧಿ ಪಡಿಸಬೇಕು, ಯಾವ ರೀತಿಯಲ್ಲಿ ಅಭಿವೃದ್ಧಿ ಪಡಿಸಬೇಕು, ನಮ್ಮ ನಗರವನ್ನ ಯಾವ ರೀತಿಯಲ್ಲಿ ಉತ್ತಮಪಡಿಸಬೇಕು ಅನ್ನೋ ದೃಷ್ಟಿಯಲ್ಲಿ ಪತ್ರಿಕೆಗಳು ಮಾಹಿತಿಗಳನ್ನ ನೀಡ್ತಾ ಬಂತು. ಕನ್ನಡ ಸಾಹಿತ್ಯ ಪರಿಷತ್ ಪುತ್ತೂರು ತಾಲೂಕು ಘಟಕದ ಅಧ್ಯಕ್ಷರಾದ ಪುತ್ತೂರು ಉಮೇಶ್ ನಾಯ್ಕ್ ಅವರು ಮಾತನಾಡಿ, ಪತ್ರಿಕೆ ಮತ್ತು ಸಾಹಿತ್ಯ ಬೇರೆಯಲ್ಲ, ಅಭಿವ್ಯಕ್ತಿಯ ವಿಧಾನ ಮಾತ್ರ ಬೇರೆ ಇರಬಹುದು. ಪ್ರಜಾಪ್ರಭುತ್ವದ 4ನೇ ಅಂಗವಾಗಿರುವ ಪತ್ರಿಕೋದ್ಯಮವು ಇತರ 3 ಅಂಗಗಳು ತಪ್ಪಿದಾಗ ತಿದ್ದುವ ಮಹೋನ್ನತ ಕೆಲಸ ಮಾಡುತ್ತದೆ. ಅವುಗಳನ್ನು ಅಲುಗಾಡಿಸುವ ಶಕ್ತಿಯು ಮಾಧ್ಯಮಕ್ಕಿದೆ ಎಂದರು. ಒಂದು ಅವಿನಾಭಾವ ಸಂಬಂಧ. ಯಾಕೆಂತ ಹೇಳಿದ್ರೆ ಪತ್ರಿಕಾ ಕ್ಷೇತ್ರ ಮತ್ತೆ ಸಾಹಿತ್ಯ ಬೇರೆ ಅಲ್ಲ. ಒಂದರ್ಥದಲ್ಲಿ ಪತ್ರಿಕೆಯಲ್ಲಿ ಬಿತ್ತರಿಸುವಂತಹ ವಿಚಾರಗಳು ಕೂಡ ಬಹಳ ಸಾಹಿತ್ಯಿಕವಾಗಿಯೇ ಮೂಡಿಬಂದು ಸಾಹಿತ್ಯದ ಒಂದು ವಿಶೇಷತೆಯನ್ನ, ಸಾಹಿತ್ಯದ ಒಂದು ಪ್ರಕಾರವನ್ನ ಪತ್ರಿಕೆಗಳ ಮೂಲಕ ಬಿತ್ತರಿಸುವಂತಹ ಕಾರ್ಯವನ್ನ ಪತ್ರಿಕಾ ರಂಗದಲ್ಲಿ ನಾವು ನೋಡ್ತಾ ಇದ್ದೇವೆ. ಪ್ರಜಾಪ್ರಭುತ್ವದಲ್ಲಿ 4 ಆಧಾರ ಸ್ತಂಭಗಳಲ್ಲಿ ನಾವು ಏನು ಕರೀತಾ ಇದ್ದೇವೋ, ಶಾಸಕಾಂಗ ಇರ್ಬೋದು, ನ್ಯಾಯಾಂಗ ಇರ್ಬೋದು, ಕಾರ್ಯಾಂಗ, ಅದೇ ರೀತಿಯಲ್ಲಿ ಪತ್ರಿಕಾ ರಂಗ. ಇದು ನಮ್ಮ ಪ್ರಜಾಪ್ರಭುತ್ವದ ಒಂದು ಆಧಾರ ಸ್ತಂಭ. ಆದರೆ ಈ ಆಧಾರ ಸ್ತಂಭಗಳಲ್ಲಿ ಒಂದು ವಿಶೇಷತೆ ಏನಂತ ಹೇಳಿದ್ರೆ, ಉಳಿದ 3 ಆಧಾರ ಸ್ತಂಭಗಳನ್ನ ಅಲುಗಾಡಿಸುವಂತ ಸಾಮರ್ಥ್ಯ, ಶಕ್ತಿ ಇರುವಂತದ್ದು ಪತ್ರಿಕಾ ರಂಗ. ಸಮಾಜದ ಅಂಕುಡಂಕುಗಳನ್ನ, ಓರೆಕೋರೆಗಳನ್ನ, ಅಥವಾ ಈ 3 ಆಧಾರ ಸ್ತಂಭಗಳಲ್ಲಿ ಶಾಸಕಾಂಗ ಇರ್ಬೋದು, ನ್ಯಾಯಾಂಗ ಇರ್ಬೋದು, ಕಾರ್ಯಾಂಗ ಇರ್ಬೋದು, ಇದರಲ್ಲಿರುವಂತಹ ಲೋಪದೋಷಗಳನ್ನ ಎತ್ತಿ ತೋರಿಸುವಂತ, ಸಮಾಜಕ್ಕೆ ತೋರಿಸುವಂತ ಒಂದು ಸಾಮರ್ಥ್ಯ ಇರುವಂತದ್ದು, ಶಸ್ತ್ರ ಇರುವಂತದ್ದು ನಮ್ಮ ಪತ್ರಕರ್ತರ ಕೈಯಲ್ಲಿರುವಂತ ಲೇಖನಿ. ಒಂದು ಜನಸಾಮಾನ್ಯ ವ್ಯಕ್ತಿಯನ್ನು ಕೂಡ ಜನನಾಯಕನಾಗಿ ಮಾಡಿ ಆ ವ್ಯಕ್ತಿಯನ್ನ ಮುಖ್ಯಮಂತ್ರಿ ಇರ್ಬೋದು, ಪ್ರಧಾನಮಂತ್ರಿಯನ್ನಾಗಿ ಮಾಡುವಂತ ಸಾಮರ್ಥ್ಯ ಇದೆ ಅಂತ ಹೇಳಿದ್ರೆ ಅದು ಪತ್ರಿಕಾ ರಂಗಕ್ಕೆ, ಪತ್ರಿಕಾ ಕ್ಷೇತ್ರಕ್ಕೆ. ಅದೇ ರೀತಿಯಲ್ಲಿ ಮುಖ್ಯಮಂತ್ರಿ ಇರ್ಬೋದು, ಪ್ರಧಾನಮಂತ್ರಿ ಇರ್ಬೋದು, ಅಥವಾ ದೇಶದ ಯಾವುದೇ ಉನ್ನತ ಹುದ್ದೆಯಲ್ಲಿರುವಂತಹ ವ್ಯಕ್ತಿಯನ್ನ ಆ ವ್ಯಕ್ತಿ ಮಾಡಿದ ಲೋಪದೋಷಗಳು ಅಥವಾ ಬೇರೆ ಬೇರೆ ವಿಚಾರಗಳಿಂದಾಗಿ ಅವರನ್ನ ಸಮಾಜದ ಮುಂದೆ, ಅವರು ಮಾಡಿರುವಂತಹ ದುಷ್ಕೃತ್ಯಗಳನ್ನ ಸಮಾಜದ ಮುಂದಕ್ಕೆ ತೋರಿಸಿ ಅವರನ್ನು ಮತ್ತೆ ಜನಸಾಮಾನ್ಯನ
ಒಂದು ಆಸನದಲ್ಲಿ ಕೂರಿಸುವಂತ ಸಾಮರ್ಥ್ಯ ಇದೆ ಅಂತ ಹೇಳಿದ್ರೆ ಅದು ಪತ್ರಿಕಾ ರಂಗಕ್ಕೆ, ಪತ್ರಿಕಾ ಕ್ಷೇತ್ರಕ್ಕೆ ಮಾತ್ರ. ಈ ನಿಟ್ಟಿನಲ್ಲಿ ಇವತ್ತು ಪತ್ರಿಕಾ ದಿನಾಚರಣೆಯನ್ನ ನಾವೆಲ್ಲ ದೇಶವ್ಯಾಪಿಯಾಗಿ ಆಚರಿಸ್ತಾ ಇದ್ದೇವೆ. ಇದೇ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿಯಲ್ಲಿ ಉನ್ನತ ಸಾಧನೆ ಮಾಡಿದ ಸಂಘದ ಸದಸ್ಯರ ಮಕ್ಕಳಾದ ಪುಣ್ಯಶ್ರೀ, ಸಿಹಾಸಂಬ್ರಾ ಮತ್ತು ಕೃತಿಕಾ ಅವರನ್ನ ಸಂಘದ ಪರವಾಗಿ ಕನ್ನಡ ಸಾಹಿತ್ಯ ಪರಿಷತ್ ಪುತ್ತೂರು ತಾಲೂಕು ಘಟಕದ ಅಧ್ಯಕ್ಷರಾದ ಪುತ್ತೂರು ಉಮೇಶ್ ನಾಯ್ಕ್ ಅವರು ಸನ್ಮಾನಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಪುತ್ತೂರು ಸಂಘದ ಅಧ್ಯಕ್ಷ ಸಿದ್ದಿಕ್ ನೀರಾಚೆ, ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ನಾಯ್ಕ್ ಇಂದಾಚೆ, ಪ್ರಧಾನ ಕಾರ್ಯದರ್ಶಿ ಶಶಿಧರ್ ರೈ ಕುತ್ಯಾಳ, ಕೋಶಾಧಿಕಾರಿ ಸಂಶುದ್ದೀನ್ ಸಂಪ್ಯ, ಜಿಲ್ಲಾ ಸಂಘದ ಕೋಶಾಧಿಕಾರಿ ಪುಷ್ಪರಾಜ್ ಬಿಎನ್, ಸಂಘದ ಸದಸ್ಯ ಮೇಘಾ ಫಾಲೆತಡಿ, ಸದಸ್ಯ ಸುಧಾಕರ್ ಸುವರ್ಣ, ಸಂಘದ ಎಲ್ಲ ಸದಸ್ಯರು ಉಪಸ್ಥಿತರಿದ್ದರು. ಅನೀಶ್, ವಿ4 ನ್ಯೂಸ್, ಪುತ್ತೂರು. ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಕೊಕ್ಕಡ ಬಳಿಯ ಸೌತಡ್ಕದಲ್ಲಿ ಇತ್ತೀಚೆಗೆ ನಡೆದ ಕಾಡಾನೆ ದಾಳಿಯಲ್ಲಿ ಮೃತಪಟ್ಟ ಬಾಲಕೃಷ್ಣ ಶೆಟ್ಟಿಯವರ ಮನೆಗೆ ಧಾರ್ಮಿಕ ಮುಖಂಡ ಹಾಗೂ ಸಮಾಜ ಸೇವಕ ಕಿರಣ್ ಚಂದ್ರ ಪುಷ್ಪಗಿರಿ ಅವರು ಭೇಟಿ ನೀಡಿ ಮೃತರ ಕುಟುಂಬಕ್ಕೆ ಸಾಂತ್ವನ ತಿಳಿಸಿ ಆರ್ಥಿಕ ನೆರವನ್ನು ನೀಡಿದರು. ಇದೇ ವೇಳೆ ಮಾತನಾಡಿದ ಅವರು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾಡು ಪ್ರಾಣಿಗಳ ದಾಳಿಯಿಂದಾಗಿ ಸಾರ್ವಜನಿಕರು, ಕೃಷಿಕರು ತುಂಬಾ ತೊಂದರೆಯಲ್ಲಿದ್ದಾರೆ. ಇದನ್ನು ನಿಭಾಯಿಸಲು ಸರ್ಕಾರ ವೈಲ್ಡ್ ಲೈಫ್ ಟ್ರಸ್ಟ್ ಎಂಬಂತ ಸಂಸ್ಥೆಯನ್ನು ಸ್ಥಾಪಿಸಿ ಕಾಡು ಪ್ರಾಣಿಗಳಿಂದ ಹಾನಿಗೊಳ್ಳುವ ಕುಟುಂಬಗಳಿಗೆ ನಿರಂತರ ಸಹಾಯ ಮಾಡುವ ವ್ಯವಸ್ಥೆ ಮಾಡಬೇಕು ಎಂದು ಅಭಿಪ್ರಾಯಪಟ್ಟರು. ಬಹಳ ಒಂದು ಹೃದಯ ವಿದ್ರಾವಕ ಘಟನೆ ನಮ್ಮ ಸೌತಡ್ಕ ಮಹಾಗಣಪತಿ ಕ್ಷೇತ್ರ ಸನ್ನಿಧಾನದಲ್ಲಿ ನಡೆದಿದೆ. ಈ ಘಟನೆ ನಮ್ಮ ಊರಿನಲ್ಲಿ ಕೊಕ್ಕಡ ಈ ಭಾಗದಲ್ಲಿ ಯಾವತ್ತೂ ನಡೆದಿರಲಿಲ್ಲ. ಬಹಳ ಮನಸ್ಸಿಗೆ ಆಘಾತ ಆಗಿದೆ. ಹಾಗಾಗಿ ಈಗಾಗಲೇ ಸ್ವರ್ಗಸ್ಥರಾದಂತಹ ಬಾಲಕೃಷ್ಣ ಶೆಟ್ಟಿ ಅವರಿಗೆ ನಾವೆಲ್ಲರೂ ಕೊಕ್ಕಡ ಗ್ರಾಮದ ಎಲ್ಲ ಜನತೆಯ ಪರವಾಗಿ ನಾವೆಲ್ಲರೂ ಬಹಳ ಒಂದು ಬೇಸರದಿಂದ ಅಥವಾ ಬಹಳ ಒಂದು ದುಃಖದಿಂದ ಅವರ ಪಾದಕಮಲಕ್ಕೆ ನಾವು ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಹೇಳುತ್ತಾ, ಘಟನೆ ನಮ್ಮ ಊರಿನಲ್ಲಿ ಆಗದಿರಲಿ, ಆ ಸೌತಡ್ಕ ಮಹಾಗಣಪತಿ ದೇವರು ಎಲ್ಲರನ್ನ ಕಾಪಾಡಲಿ. ಯಾಕೆಂತ ಹೇಳಿದ್ರೆ ಯಾವ ಒಂದು ಘಟನೆ ಆದರೂ ಮನಸ್ಸಿಗೆ ನೋವಾಗ್ತದೆ. ನಗನಗ್ತಾ ಎಲ್ಲರೊಂದಿಗೆ ಲವಲವಿಕೆಯಿಂದ ಇದ್ದಂತಹ ಬಾಲಕೃಷ್ಣ ಶೆಟ್ಟಿ ಅವರು ಇವತ್ತು ನಮ್ಮೊಂದಿಗೆ ಇಲ್ಲ. ಕಾಡಿನ ಪ್ರಾಣಿಯಾದಂತಹ ಆನೆಯ ಒಂದು ಹಾವಳಿಯಿಂದ ಈ ಭಾಗದಲ್ಲಿ ನಮ್ಮ ಬೆಳ್ತಂಗಡಿ ಇರ್ಬೋದು, ಕಡಬ ಇರ್ಬೋದು, ಅಥವಾ ಸುಬ್ರಹ್ಮಣ್ಯ, ಸುಳ್ಯ ಈ ಭಾಗದಲ್ಲಿ ಈಗ ಆನೆಗಳ ಉಪಟಳ ಬಹಳ ಜಾಸ್ತಿ ಆಗಿದೆ. ಅದಕ್ಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಅರಣ್ಯ ಇಲಾಖೆಯವರು ಒಂದು ಸರಿಯಾದ ನಿರ್ದಿಷ್ಟವಾದಂತಹ ಕ್ರಮವನ್ನ ಮಾಡಬೇಕು. ಯಾಕೆಂತ ಹೇಳಿದ್ರೆ ಇದು ಸರ್ಕಾರದ ಕೆಲಸ. ಸರ್ಕಾರದಲ್ಲಿ ಅನೇಕ ನಿಯಮಗಳಿದೆ. ಕಾಡು ಪ್ರಾಣಿಗಳಿಗೆ ಯಾವುದೇ ರೀತಿಯ ಹಾನಿ ಮಾಡಬಾರದು. ಅದೇ ರೀತಿ ಕಾಡು ಪ್ರಾಣಿಗಳು ನಾಡಿಗೆ ಬಂದಾಗ ಅದನ್ನ ಅರಣ್ಯ ಇಲಾಖೆಯ ಅಧಿಕಾರಿಗಳು ಮುತುವರ್ಜಿಯನ್ನು ತಗೊಂಡು ಊರಿನವರ ಸಹಕಾರದೊಂದಿಗೆ ಆ ಕಾಡು ಪ್ರಾಣಿಗಳನ್ನ ಕಾಡಿಗೆ ಅಟ್ಟುವಂತಹ ಅಥವಾ ಹೆಚ್ಚಿನ ಸಂಖ್ಯೆಯಲ್ಲಿ ಆನೆಗಳು ಈಗ ಬೆಳ್ತಂಗಡಿ ತಾಲೂಕಿನಲ್ಲಿ ಅಥವಾ ಕಡಬ ತಾಲೂಕಿನಲ್ಲಿ ಅನೇಕ ವರದಿಗಳನ್ನು ನಾವು ನೋಡಬಹುದು. ಮರದಳದಲ್ಲಿ ಇರ್ಬೋದು, ಅಥವಾ ನಮ್ಮ ಶಿಶಿಲ, ಶಿಬಾಜ್, ಅರಸಿನಮಕ್ಕಿ, ದಿಡುಪೆ ಈ ಭಾಗದಲ್ಲಿ ಇರ್ಬೋದು. ಹಾಗಾಗಿ ಮುಂದಿನ ದಿನಗಳಲ್ಲಿ ಇಂತಹ ಒಂದು ಘಟನೆ ನಮ್ಮ ಬೆಳ್ತಂಗಡಿ ತಾಲೂಕಿನಲ್ಲಿ ಅಥವಾ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗದೇ ಇರಲಿ. ಅದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು, ಅರಣ್ಯ ಅಧಿಕಾರಿಗಳು ಊರಿನವರ ಸಹಕಾರದೊಂದಿಗೆ ಎಲ್ಲ ಒಂದು ಸೂಕ್ತ ಕ್ರಮವನ್ನು ಕೈಗೊಂಡು, ಅದೇ ರೀತಿ ಸ್ವರ್ಗಸ್ಥರಾದಂತಹ ನಮ್ಮ ಬಾಲಕೃಷ್ಣ ಶೆಟ್ಟಿ ಅವರು ಬಹಳ ಕಷ್ಟದಲ್ಲಿದ್ದಾರೆ, ನೀವೆಲ್ಲ ನೋಡಬಹುದು. ಹಾಗಾಗಿ ದೊಡ್ಡ ಮನಸ್ಸಿನಿಂದ ಸರ್ಕಾರ, ಒಂದು ನಮ್ಮ ಶಾಸಕರು ಹಾಗೂ ಎಲ್ಲರೂ ಸೇರಿ ಮೊನ್ನೆ ಒಂದು ಕಳೆದ 2-3 ದಿವಸದಿಂದ ಅವಿರತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಸರ್ಕಾರ ಎಚ್ಚೆತ್ತುಕೊಂಡು ಬಾಲಕೃಷ್ಣ ಶೆಟ್ಟಿ ಅವರಿಗೆ ಸೂಕ್ತ ಪರಿಹಾರವನ್ನ ಕೊಟ್ಟು ಊರಿನವರ ಪರವಾಗಿ ಹಾಗೂ ನನ್ನ ವೈಯಕ್ತಿಕ ನೆಲೆಯಲ್ಲಿ ನಾನು ವಿನಂತಿಯನ್ನ ಮಾಡ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಧಾರ್ಮಿಕ ಮುಖಂಡ ತುಕ್ರಪ್ಪ ಶೆಟ್ಟಿ ನೂಚೆ, ನೆಲ್ಯಾಡಿ ಸೇವಾ ಸಹಕಾರಿ ಬ್ಯಾಂಕಿನ ಉಪಾಧ್ಯಕ್ಷ ರವಿಚಂದ್ರ ಹೊಸಬಕ್ಲು, ಉದ್ಯಮಿ ಗಣೇಶ್ ಕಲಾಯ್, ಶ್ರೀನಾಥ್ ಬಡೇಕೇಲ್ ಹಾಗೂ ಊರಿನ ಮುಖಂಡರು, ಗ್ರಾಮಸ್ಥರು, ಮೃತರ ಕುಟುಂಬದ ಸದಸ್ಯರು ಉಪಸ್ಥಿತರಿದ್ದರು. ಪ್ರಶಾಂತ್, ವಿ4 ನ್ಯೂಸ್, ನೆಲ್ಯಾಡಿ. ಆಪರೇಷನ್ ಸಿಂಧೂರ ಸಮಯದಲ್ಲಿ 5 ಜೆಟ್ ಯುದ್ಧ ವಿಮಾನಗಳು ದಾಳಿಯಲ್ಲಿ ನಾಶವಾದವು ಎಂದು ಮತ್ತೆ ಟ್ರಂಪ್ ತಮ್ಮ ಮೂಗು ತೂರಿಸುವಿಕೆ ನಡೆಸಿದ್ದಾರೆ. ಅಮೆರಿಕ ಸಂಯುಕ್ತ ಸಂಸ್ಥಾನದ ಅಧ್ಯಕ್ಷರಾದ ಡೊನಾಲ್ಡ್ ಟ್ರಂಪ್ ಅವರು ರಿಪಬ್ಲಿಕನ್ ಪಕ್ಷದ ಸಂಸದರ ಡಿನ್ನರ್ ಮಾತುಕತೆಯ ವೇಳೆ ಈ ಮಾತು ಹೇಳಿದ್ರು. ಆಪರೇಷನ್ ಸಿಂಧೂರ ವೇಳೆ 5 ಜೆಟ್ ವಿಮಾನಗಳು ಹೊಡೆದುರುಳಿಸಲ್ಪಟ್ಟಿದ್ದವು ಎಂದು ಅವರು ಹೇಳಿದ್ರು. ಯಾವ ದೇಶದ ಜೆಟ್ ಯುದ್ಧ ವಿಮಾನಗಳನ್ನು ಯಾವ ದೇಶದವರು ಹೊಡೆದುರುಳಿಸಿದರು ಎಂದು ಅವರು ಹೇಳಿಲ್ಲ.
ವಿಚಿತ್ರವೆಂದರೆ ಆಪರೇಷನ್ ಸಿಂಧೂರ ನಿಲ್ಲಿಸಿದ್ದು ನಾನೇ ಎನ್ನುವುದರಿಂದ ಆರಂಭಿಸಿ ಏನಾದರೊಂದು ವಿಷಯವನ್ನ ಈ ಬಗೆಗೆ ಹೇಳುತ್ತಲೇ ಇದ್ದಾರೆ. ಒಂದು ರೀತಿಯಲ್ಲಿ ಅನ್ಯ ದೇಶದ ಸಮಾಚಾರದಲ್ಲಿ ಕೈ ಹಾಕುತ್ತಿದ್ದಾರೆ. ಆಕಾಶದಲ್ಲಿ 5 ಜೆಟ್ ಯುದ್ಧ ವಿಮಾನಗಳನ್ನು ಹೊಡೆದುರುಳಿಸಲಾಯಿತು. 5, 4 ಅಥವಾ 5 ಎಂದು ಅವರು ಸ್ಪಷ್ಟೀಕರಿಸಿದರು. ಅಣ್ವಸ್ತ್ರ ಹೊಂದಿರುವ ದೇಶಗಳ ನಡುವೆ ಯುದ್ಧ ಆಲೋಚನೆ ಮಾಡಬೇಕಾದ ವಿಚಾರ ಎಂದು ಅವರು ಹೇಳಿದರು. ಭಾರತದ ಯುದ್ಧ ವಿಮಾನ ಕೆಡವಿದ್ದಾಗಿ ಪಾಕಿಸ್ತಾನ ಮಾತ್ರವಲ್ಲ, ಭಾರತೀಯ ವಾಯುಸೇನೆಯ ಮುಖ್ಯಸ್ಥರು ಕೂಡ ಯುದ್ಧದಲ್ಲಿ ನಷ್ಟ ಸಹಜ ಎಂದು ಹೇಳಿದರು. ಅದನ್ನು ಟ್ರಂಪ್ ಮತ್ತೆ ಮತ್ತೆ ಏಕೆ ಕೆದಕುತ್ತಿದ್ದಾರೆ ಎನ್ನುವುದು ಮಾತ್ರ ಅರ್ಥವಾಗದಾಗಿದೆ. 2022ರ ಪಂಜಾಬ್ ಚುನಾವಣೆಯಲ್ಲಿ ಕರಾರ್ ಕ್ಷೇತ್ರದಿಂದ ಗೆದ್ದಿದ್ದ ಆಮ್ ಆದ್ಮಿ ಪಕ್ಷದ ಶಾಸಕಿ ಅನ್ಮೋಲ್ ಗಗನ್ಮಾನ್ ಅವರು ರಾಜಕೀಯ ಬಿಡಲು ತೀರ್ಮಾನಿಸಿ ರಾಜೀನಾಮೆ ಸಲ್ಲಿಸಿದ್ದಾರೆ. ಅನ್ಮೋಲ್ ಗಗನ್ಮಾನ್ ಅವರು ಅಲ್ಪಕಾಲ ಮುಖ್ಯಮಂತ್ರಿ ಭಗವಂತ್ ಮಾನ್ ಅವರ ಸಂಪುಟದಲ್ಲಿ ಮಂತ್ರಿಯಾಗಿದ್ದರು. ಗಾಯಕಿಯಾಗಿದ್ದ ಅನ್ಮೋಲ್ ಅವರು ಎಎಪಿ ಪಕ್ಷದ ಮೂಲಕ ರಾಜಕೀಯಕ್ಕೆ ಬಂದು ಶಾಸಕಿಯಾಗಿ ಗೆದ್ದಿದ್ರು. ಈಗ ಶಾಸಕಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದು ರಾಜಕೀಯ ಬಿಡುವುದಾಗಿ ಹೇಳಿರುವುದರಿಂದ ಎಎಪಿ ಪಕ್ಷದಿಂದಲೂ ದೂರವಾಗುವುದು ಖಚಿತವೆನಿಸಿದೆ. ಸಂಸ್ಕೃತಿ, ಪ್ರವಾಸೋದ್ಯಮ, ಕಾರ್ಮಿಕ ಖಾತೆ ಹೊಂದಿದ್ದ ಅನ್ಮೋಲ್ರನ್ನ ಕಳೆದ ವರ್ಷ ಮಂತ್ರಿಮಂಡಲ ಮರುಕಟ್ಟುವಾಗ ಕೈಬಿಡಲಾಗಿತ್ತು. ಪಂಜಾಬ್ ವಿಧಾನಸಭಾ ಸಭಾಪತಿಯಾದ ಕುಲ್ತಾರ್ ಸಿಂಗ್ ಸಂಗ್ವಾನ್ರಿಗೆ ಅನ್ಮೋಲ್ ಅವರು ರಾಜೀನಾಮೆ ಪತ್ರವನ್ನು ಸಲ್ಲಿಸಿದ್ದಾರೆ. ನನ್ನ ಎದೆ ಭಾರವಾಗಿದೆ, ಸ್ಪೀಕರ್ ರಾಜೀನಾಮೆ ಸ್ವೀಕರಿಸಬೇಕು ಎಂದು ಅವರು ಎಕ್ಸ್ಪೋಸ್ಟ್ ಕೂಡ ಮಾಡಿದ್ದಾರೆ. ಪಂಜಾಬಿ ಗಾಯಕಿಯಾಗಿ ಅವರು ಹೆಸರು ಮಾಡಿದ್ರು. ಶಾಲೆಗಳಲ್ಲಿ ತೃತೀಯ ಭಾಷೆಯಾಗಿ ತುಳು ಪಠ್ಯ ಅಧ್ಯಯನ ಮಾಡುವ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ವಿತರಿಸುವ ಸಲುವಾಗಿ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಹೊರತಂದ ತುಳು ನೋಟ್ ಪುಸ್ತಕವನ್ನು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ದರ್ಶನ್ ಎಚ್ವಿ ಬಿಡುಗಡೆ ಮಾಡಿದರು. ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಯ ಸರಕಾರಿ ಅನುದಾನಿತ ಖಾಸಗಿ ಕನ್ನಡ ಮಾಧ್ಯಮ ಹಾಗೂ ಆಂಗ್ಲ ಮಾಧ್ಯಮ ಶಾಲೆಗಳಲ್ಲಿ ಸುಮಾರು 2,000 ವಿದ್ಯಾರ್ಥಿಗಳು ತೃತೀಯ ಭಾಷೆಯಾಗಿ ತುಳು ಪಠ್ಯವನ್ನು ಅಧ್ಯಯನ ಮಾಡುತ್ತಿದ್ದಾರೆ. ರಾಜ್ಯ ಪಠ್ಯಕ್ರಮ ಪ್ರಕಾರ ತುಳು ಪಠ್ಯ ಪುಸ್ತಕವನ್ನು ಸರ್ಕಾರವೇ ಮುದ್ರಿಸಿ ಒದಗಿಸುತ್ತಿದೆ. ಶಾಲೆಗಳಲ್ಲಿ ತುಳು ಭಾಷಾ ಅಧ್ಯಯನ ಮಾಡುವ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡುವ ಸಲುವಾಗಿ ಇದೇ ಪ್ರಥಮ ಬಾರಿಗೆ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯು ಬರೆಯುವ ಪುಸ್ತಕವನ್ನು ಉಚಿತವಾಗಿ ಒದಗಿಸುವ ಸಲುವಾಗಿ ಹೊರತಂದಿದೆ. ವಿದ್ಯಾರ್ಥಿಗಳಿಗೆ ತುಳು ಬದುಕಿನ ಅಸ್ಮಿತೆಯ ಒಲವು ಮೂಡಿಸುವ ಹಾಗೂ ವೃತ್ತಿ ಕೌಶಲ್ಯ ಮತ್ತು ಉದ್ಯಮಶೀಲತೆಯ ಬಗ್ಗೆ ಪ್ರೇರಣೆಯಾಗಲಿ ಎಂಬ ಆಶಯದ ಹಿನ್ನೆಲೆಯಲ್ಲಿ ತುಳುನಾಡಿನ ಪಾರಂಪರಿಕ ಕೈಮಗ್ಗ ನೇಕಾರಿಕೆಯ ಚಿತ್ರಗಳನ್ನು ಪುಸ್ತಕದ ಮುಖಪುಟದಲ್ಲಿ ಮುದ್ರಿಸಲಾಗಿದೆ ಎಂದು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾದ ತಾರನಾಥ ಗಟ್ಟಿ ಕಾಪಿಕಾಡ್ ಅವರು ತಿಳಿಸಿದರು. ಬಂಧುಲೆ, ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದ ವತಿಡ್ದು ಎಂಕಲು ಒಂಜಿ ನೋಟ್ ಪುಸ್ತಕ ಈ ಶಾಲೆದ ಜೋಕ್ಲೆಗ್ ಕೊರಿಯರ್ ಬಾಡದು ನೋಟ್ ಪುಸ್ತಕ ಒಂಜಿ ತಯಾರು ಮಂತದ ಐತ ಬುಡುಗಡೆನು ಇನಿ ನಮ್ಮನ ಕುಡ್ಲದ ಜಿಲ್ಲಾಧಿಕಾರಿಲ ಏನು ಬಿಡುಗಡೆ ಮಂತೇರು. ಈ ನೋಟ್ ಪುಸ್ತಕ ಏರೆಗೆ ಕೊರಿಯರ್ ಅಂದ್ ಪಂಡ ಸುಮಾರು ಶಾಲೆಲಿಡ್ ತುಳುನು ಒಂಜಿ ತೃತೀಯ ಭಾಷೆ ಆದ್ ಪಂಡ ಥರ್ಡ್ ಲ್ಯಾಂಗ್ವೇಜ್ ಆದ್ ಕಲ್ತೊಂದಪ್ಪನ ಜೋಕುಲಲ್ಲ ಅಂಚಿತ್ತನು ಸುಮಾರು ಶಾಲೆಲುಲ್ಲ. ರಾಜ್ಯ ಸರ್ಕಾರ ಐಕೆ ಸ್ಟೇಟ್ ಸಿಲೆಬಸ್ದ ಪ್ರಕಾರ ಪಠ್ಯ ಪುಸ್ತಕನ ಅಕ್ಲು ಯಾಪಲ ಮುದ್ರಣ ಮಂತ್ ಕೊರ್ಪೇರು. ಈ ಜೋಕಲೆಗೆ ಒಂಚೂರು ಒಂಜಿ ಎಲ್ಲಿಯ ಪ್ರೋತ್ಸಾಹ ಆವಡು ಪನ್ಪನ ಕಾರಣಗ್ ಎಂಕಲು ಅಕಾಡೆಮಿದ ನೆಲೆ ಹಿಡಿದು ಒಂಜಿ ಮಾತ ಈ ಸುಮಾರು 2,000 ಜೋಕುಲು ಇನಿ ದಕ್ಷಿಣ ಕನ್ನಡ ಬಕ್ಕ ಉಡುಪಿ ಜಿಲ್ಲೆಡ್ ಪ್ರೈಮರಿ ಬಕ್ಕ ಹೈಸ್ಕೂಲ್ ಪ್ರೌಢಶಾಲೆಡ್ ಈ ತುಳು ಪಠ್ಯದ ತಂದು ಕಲ್ತೊಂದುಲ್ಲೇರು ಅಕ್ಲೆ ಒಂಜಿ ಪ್ರೋತ್ಸಾಹ ಆವಡು ಪನ್ಪನ ಕಾರಣಗ್ ಈ ಒಂಜಿ ನೋಟ್ ಪುಸ್ತಕನ ಕೊರ್ತ. ಈ ನೋಟ್ ಪುಸ್ತಕನ ಅಕಾಡೆಮಿ ಪ್ರಕಟಣೆ ಮನ್ಪೊಡು ನಾಂಡಲ ಐಕ್ ಬೆರಿತಾಂಗಾದು ಅಂತನ ಅಕ್ಲು ಒಂಜಿ ಮಾನ್ಯ ಹರಿಪ್ರಸಾದ್ ರೈಕಲು ಅರ್ನ HPR ಶಿಕ್ಷಣ ಸಂಸ್ಥೆದ ನೆಲೆಟ್ ಆರು ಎಂಕ್ಲೆಗ್ ಸಹಕಾರಿಯಾಯಿರು. ದಿ ರಾಷ್ಟ್ರೀಯ ಕಂಪ್ಯೂಟರ್ ಸಾಕ್ಷರತಾ ಸಮಿತಿದ ಪರವಾದ ಪ್ರವೀಣ್ ರಾಜು ಬಕಾರಣ ಸಂಸ್ಥೆದ ಲೈಕ್ ಬೆರಿತಾಂಗಾದು ಅಂತೀರು. ಅಂಚನೆ ಮುಡಬಿದಿರದ ಶ್ರೀ ಅಮರನಾಥ್ ಶೆಟ್ಟಿ ಚಾರಿಟೇಬಲ್ ಟ್ರಸ್ಟ್ದ ಪರವಾದ ಡಾಕ್ಟರ್ ಅಮರನಾಥ್ ಶೆಟ್ಟರ್ ಅಕ್ಕಲು ಎಂಕ್ಲೆಗ್ ಸಹಕಾರ ಕೊರಿಯರು. ಅಂಚೆ ಈ ಮೂಜಿ ಸಂಸ್ಥೆ ಸಹಕಾರ ಕೊರೋನ ಹಿಡಿದಾದ್ರ ಇನಿ ಈ ಒಂಜಿ ನೋಟ್ಬುಕ್ ಒಂದು ಇನಿ ಮುದ್ರಣ ಅದು ಬತ್ತಂದು ಅವು ಜೋಕಲ್ನ ಕೈಕ್ ಸೇರೊಂದುಂಡು. ಅಂಚ ಅದು ಬಂದುಲೆ ಯಾನು ಈ ಪೊರ್ತುಗು ಮೆಕ್ಲೆ ಮಾತಿರೆಗಲ ಯಾನು ಉಡಲಿಂಜಾದ ಎಂಕಲ್ನ ಸೊಲ್ಮೇನ್ ಸಂದೈತ ಮಲ್ತೊಂದುಲ್ಲೆ ಅಕಾಡೆಮಿದ ಅಧ್ಯಕ್ಷರಾಗಿ ಬುಕ್ಕ ಬೇರೆ ಬಾರಿ ಮಸ್ತ್ ಬಾರಿ ಲಾಯಕದ ಬೇಲೆ ಮಂತೊಂದುಲ್ಲೇರು. ನಮ್ಮಲ್ಲ ಅವ್ರನ್ನ ಬೇಲೆಯನ್ನು ಒಬ್ಸರ್ವ್ ಅಂತವಲ್ಲ ಅವರಿಗೆ ಸಪೋರ್ಟ್ ಆದು ಎಂಕದ ದಾನಪುರ ಆಪುನು ತನು ಮನ ಧನ ಸಹಾಯ ಕೊಡ್ದು ಅವ್ರನ್ನ ಪೂರ ಪ್ಲಾನ್ ಉಂಡ ಯೋಜನೆ ಉಂಡ ಅವು ಪೂರ
ಈ ಸಲ ಆಪುಲೆಕ ಎಂಕ್ಲ ಪೂರ ಸಪೋರ್ಟ್ ಮಲ್ಪುವಾರೆ ನಾನು ದುಂಬುಲ ನಮ್ಮ ನೊಟ್ಟಿ ಉಳ್ಳ ಬಂದು ಯಾನು ಎಕ್ಸ್ಪೀರಿಯನ್ಸ್ ಕೊರೊಂದುಲ್ಲೆ. ತುಳುನೋಟ್ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಮಣಿಪಾಲ HPR ನರ್ಸಿಂಗ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಹರಿಪ್ರಸಾದ್ ರೈ, ಅಮರನಾಥ ಶೆಟ್ಟಿ ಚಾರಿಟೇಬಲ್ ಟ್ರಸ್ಟ್ನ ಟ್ರಸ್ಟಿ ಡಾಕ್ಟರ್ ಅಮರಶ್ರೀ, ರಾಷ್ಟ್ರೀಯ ಕಂಪ್ಯೂಟರ್ ಸಾಕ್ಷರತಾ ಸಮಿತಿಯ ನಿರ್ದೇಶಕ ಪ್ರವೀಣ್ ರಾಜ್, ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಸದಸ್ಯ ಭೂಪ ಪೂಜಾರಿ ಮುಂತಾದವರು ಉಪಸ್ಥಿತರಿದ್ದರು. ಶರತ್ ಸಾಲ್ಯನ್, V4 ನ್ಯೂಸ್, ಮಂಗಳೂರು. ಸುಮಾರು 150 ವರ್ಷಗಳ ಇತಿಹಾಸವುಳ್ಳ ಮಂಗಳೂರಿನ ನೆಹರು ಮೈದಾನದ ಬಳಿ ಇರುವ ಫುಟ್ಬಾಲ್ ಮೈದಾನ ಸುಸಜ್ಜಿತವಾಗಿ ರೂಪುಗೊಳ್ಳುತ್ತಿದೆ. ಆಸ್ಟ್ರೋ ಟರ್ಫ್ ಅಳವಡಿಕೆ ಕೆಲಸ ಬಿರುಸಿನಿಂದ ಸಾಗಿದೆ. ಈ ಮೂಲಕ ಮಂಗಳೂರಿನಲ್ಲಿ ಟರ್ಫ್ ಕೋರ್ಟ್ ನಿರ್ಮಾಣದ ಕನಸು ಬಹುತೇಕ ಈಡೇರಿದಂತಾಗಿದೆ. ದಕ್ಷಿಣ ಕನ್ನಡ ಜಿಲ್ಲಾ ಫುಟ್ಬಾಲ್ ಅಸೋಸಿಯೇಷನ್ನ ಬಹುದಿನಗಳ ಹೋರಾಟದ ಫಲವಾಗಿ ಸುಂದರವಾದ ಮೈದಾನ ನಿರ್ಮಾಣಗೊಂಡಿದೆ. ನೆಹರು ಮೈದಾನದ ಬಳಿ ಇರುವ ಫುಟ್ಬಾಲ್ ಮೈದಾನ ಇದೀಗ ಸುಸಜ್ಜಿತವಾಗಿ ರೂಪುಗೊಳ್ಳುತ್ತಿದೆ. ಬ್ರಿಟಿಷರ ಕಾಲದಿಂದಲೂ ಈ ಮೈದಾನದಲ್ಲಿ ಫುಟ್ಬಾಲ್ ಕ್ರೀಡೆಯನ್ನು ಆಟವಾಡುತ್ತಿದ್ರು. ಇದೊಂದು ಜನಪ್ರಿಯ ಕ್ರೀಡೆಯಾಗಿ ಮೂಡಿಬಂತು. ಅಂದು ಮಾಜಿ ಶಾಸಕ ದಿವಂಗತ SK ಅಮೀನ್ ಅವರು ಸ್ಥಾಪಕಾಧ್ಯಕ್ಷರಾಗಿ ಈ ಮೈದಾನದಲ್ಲಿ ಫುಟ್ಬಾಲ್ ಪಂದ್ಯಾಟಗಳು ನಿರಂತರವಾಗಿ ನಡೆಯುತ್ತಾ ಬರಲಾಗುತ್ತಿತ್ತು. ಹಲವಾರು ಮಂದಿ ನಾಯಕರು ಈ ಮೈದಾನ ಸುಸಜ್ಜಿತವಾಗಿ ಆಗಬೇಕೆಂಬ ಕನಸನ್ನು ಕಂಡಿದ್ರು. ಮೈದಾನದಲ್ಲಿ ಸಾಕಷ್ಟು ಸಮಸ್ಯೆಯಿಂದಾಗಿ ಕ್ರೀಡಾಪಟುಗಳಿಗೆ ತೊಂದರೆ ಅನುಭವಿಸುತ್ತಿರುವ ಬಗೆಗೆ V4 ನ್ಯೂಸ್ನಲ್ಲಿ ಅನೇಕ ಬಾರಿ ವಿಸ್ತೃತ ವರದಿಯನ್ನು ಮಾಡಲಾಗಿತ್ತು. ಈ ಬಗೆಗೆ ಜಿಲ್ಲಾ ಫುಟ್ಬಾಲ್ ಅಸೋಸಿಯೇಷನ್ ಕೂಡ ಜನಪ್ರತಿನಿಧಿಗಳಿಗೆ ಮನವಿಯನ್ನು ನೀಡಿತ್ತು. ಅದಕ್ಕೆ ಪೂರಕವಾದ ಸ್ಪಂದನೆ ಕೊಡುವ ಕೆಲಸವನ್ನು ಜನಪ್ರತಿನಿಧಿಗಳು ಮಾಡಿದ್ದರೂ ಕೂಡ ಯಾವುದೇ ರೀತಿಯಲ್ಲಿ ಕೆಲಸಗಳು ಕಾರ್ಯಗತವಾಗಿಲ್ಲ. ಆದರೆ ಇದೀಗ ಜಿಲ್ಲಾ ಫುಟ್ಬಾಲ್ ಅಸೋಸಿಯೇಷನ್ ಹೋರಾಟದ ಫಲವಾಗಿ ಆಸ್ಟ್ರೋ ಟರ್ಫ್ ಅಳವಡಿಕೆ ಕಾರ್ಯವಾಗಿದೆ. ಹಲವಾರು ಮಂದಿ ಕ್ರೀಡಾಪಟುಗಳು ಈ ಮೈದಾನದಲ್ಲಿ ಆಟವಾಡಿ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಪ್ರತಿನಿಧಿಸಿದ್ದಾರೆ. ಇದೀಗ ಸ್ಮಾರ್ಟ್ ಸಿಟಿ ಯೋಜನೆಯಡಿ ಸುಮಾರು 2.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಟರ್ಫ್ ಅಳವಡಿಕೆ ಕಾರ್ಯ ನಡೆಸಲಾಗುತ್ತಿದೆ. ಸರಿಸುಮಾರು 90,000 ಚದರ ಅಡಿ ವಿಸ್ತೀರ್ಣದಲ್ಲಿ ಮೈದಾನಕ್ಕೆ ಆಸ್ಟ್ರೋ ಟರ್ಫ್ ಅಳವಡಿಕೆ ಕಾರ್ಯ ಪ್ರಗತಿಯಲ್ಲಿದೆ. ಆಸ್ಟ್ರೋ ಟರ್ಫ್ ಅಳವಡಿಕೆಗೂ ಮೊದಲು ಮೈದಾನದ ನಿರ್ವಹಣೆಯ ಕೆಲಸ ಕಾರ್ಯಗಳನ್ನು ನಡೆಸಲಾಗಿದ್ದು, ಕ್ರೀಡಾಂಗಣ ಸಮತಟ್ಟುಗೊಳಿಸಿ ಮಳೆ ನೀರು ನಿಲ್ಲದಂತೆ ಒಳಚರಂಡಿ ವ್ಯವಸ್ಥೆ ಮಾಡಲಾಗಿದೆ. ಮೈದಾನದ ಸುತ್ತ ನೀರು ಹರಿದು ಹೋಗಲು ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅನೇಕ ಫುಟ್ಬಾಲ್ ಆಟಗಾರರಿದ್ದು ಅನೇಕ ಯುವಕರಲ್ಲೂ ಫುಟ್ಬಾಲ್ನ ಬಗೆಗೆ ಆಸಕ್ತಿ ಇದೆ. ಆದರೆ ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸುವ ವೇಳೆ ಟರ್ಫ್ ಮೈದಾನದಲ್ಲಿನ ಅನುಭವದ ಕೊರತೆಯಿಂದ ಹಿನ್ನಡೆಯಾಗುತ್ತಿದೆ. ಸಾಮಾನ್ಯ ಮೈದಾನ ಹಾಗೂ ಟರ್ಫ್ ಅಳವಡಿಸಿದ ಕೋರ್ಟ್ಗಳಲ್ಲಿ ವ್ಯತ್ಯಾಸವಿರುವ ಕಾರಣದಿಂದಾಗಿ ಮಂಗಳೂರಿನ ಫುಟ್ಬಾಲ್ ಮೈದಾನಕ್ಕೆ ಟರ್ಫ್ ಅಳವಡಿಸಬೇಕೆಂಬ ಆಗ್ರಹ ಅನೇಕ ವರ್ಷಗಳಿಂದ ಇತ್ತು. ಇದೀಗ ಮೈದಾನಕ್ಕೆ ಟರ್ಫ್ ಅಳವಡಿಸಲಾಗುತ್ತಿದೆ. ಸುಮಾರು 12 ಅಡಿ ಎತ್ತರವಿರುವ ತಡೆಬೇಲಿ ನಿರ್ಮಿಸುವ ಕೆಲಸ ಶುರುವಾಗಿದೆ. ಬಹುತೇಕ ಕಾಮಗಾರಿ ಪೂರ್ಣಗೊಳ್ಳುವ ನಿರೀಕ್ಷೆ ಇದೆ. ಮೈದಾನಕ್ಕೆ ಟರ್ಫ್ ಅಳವಡಿಸುವ ಕಂಪನಿಗಳಿಗೆ ಫುಟ್ಬಾಲ್ ಅಸೋಸಿಯೇಷನ್ ಅನುಮೋದನೆ ಕಡ್ಡಾಯ. ಅವರ ನಿರ್ದೇಶನದಂತೆ ಟರ್ಫ್ ಅಳವಡಿಕೆ ನಡೆಯುತ್ತದೆ. ಮಂಗಳೂರಿನ ತೈವಾನ್ನಿಂದ ಟರ್ಫ್ ತರಿಸಲಾಗಿದೆ. ಗುಣಮಟ್ಟ ಕಾಯ್ದುಕೊಳ್ಳಲು ಅಧಿಕೃತ ಏಜೆನ್ಸಿಯ ಮೂಲಕವೇ ಟರ್ಫ್ ಅಳವಡಿಸಲಾಗುತ್ತದೆ. ಮುಂದಿನ ವಾರ ಇಂಡಿಪೆಂಡೆನ್ಸ್ ಕಪ್ ಪಂದ್ಯಾಟ ನಡೆಯಲಿದ್ದು, ಅದಕ್ಕೂ ಮೊದಲು ಮೈದಾನದ ಕೆಲಸ ಪೂರ್ಣಗೊಳಿಸುವ ಗುರಿ ಹೊಂದಲಾಗಿದೆ. ಶೀಘ್ರದಲ್ಲೇ ಮೈದಾನ ಆಟಗಾರರಿಗೆ ಸಿಗುವ ನಿರೀಕ್ಷೆ ಇದೆ. ಈ ನೆಹರು ಮೈದಾನ ಫುಟ್ಬಾಲ್ ಗ್ರೌಂಡ್. ಈ ಫುಟ್ಬಾಲ್ ಗ್ರೌಂಡ್ಗೆ 150 ವರ್ಷದ ಇತಿಹಾಸ ಇದೆ. ಬ್ರಿಟಿಷರ ಕಾಲದಿಂದಲೇ ಇಲ್ಲಿ ಈ ಫುಟ್ಬಾಲ್ ಆಟವು ಒಂದು ಜನಪ್ರಿಯ ಆಟ ಆಗಿ ಇಲ್ಲಿ ಮೂಡಿತು. ಇಲ್ಲಿ ಅದರ ನಿರಂತರ ಇಲ್ಲಿ ನಮ್ಮ ಹಿರಿಯರು ಇದರ ಮೊದಲ ಸ್ಥಾಪಕ ಅಧ್ಯಕ್ಷರಾಗಿ
ಮಾಜಿ ಶಾಸಕರಾದಂಥ ದಿವಂಗತ SK ಅಮೀನ್ ಅವರು ಇದರ ಸ್ಥಾಪಕ ಅಧ್ಯಕ್ಷರಾಗಿದ್ದರು. ಆಮೇಲೆ ಜಯರಾಮ್ ಶೆಟ್ಟಿ, ಪಳ್ಳಿ ಜಯರಾಮ್ ಶೆಟ್ಟಿ, ಅಹಮದ್ ಮಾಸ್ಟರ್ ಅವರು, ಬೆಂಜಮಿನ್ ಡಿಸೋಜ, ರಾಮಚಂದ್ರ ಬೆಂಗರೆ ಎಲ್ಲ ಹಿರಿಯರು ಇದಕ್ಕೆ ಬೇಕಾದಷ್ಟು ಈ ಒಂದು ಫುಟ್ಬಾಲ್ ಅಸೋಸಿಯೇಷನ್ ಉಳಿಸಲಿಕ್ಕೆ ಬೇಕಾದಷ್ಟು ಅವರ ಶ್ರಮ ಉಂಟು. ಅವರು ತುಂಬ ಇದಕ್ಕಾಗಿ ಕೆಲಸ ಮಾಡಿದವರು. ಈಗ ನಾನು ಇದರ ಅಧ್ಯಕ್ಷ ಆಗಿ ಸುಮಾರು 20-25 ವರ್ಷದಿಂದ ನಾನು ಜಿಲ್ಲಾ ಫುಟ್ಬಾಲ್ ಸಂಸ್ಥೆ ಅಧ್ಯಕ್ಷ ಆಗಿದ್ದೇನೆ. ನಾನು ಈಗ ಸುಮಾರು 25 ವರ್ಷದಿಂದ ಈಗ ಜಿಲ್ಲಾ ಫುಟ್ಬಾಲ್ ಸಂಸ್ಥೆ ಅಧ್ಯಕ್ಷ ಆಗಿದ್ದೇನೆ. ನಾವು ಕರ್ನಾಟಕ ಫುಟ್ಬಾಲ್ ಅಸೋಸಿಯೇಷನ್ ಅಧೀನದಲ್ಲಿರುವಂತಹ ಒಂದು ನಮ್ಮ ಇದು ಅಸೋಸಿಯೇಷನ್, ಫುಟ್ಬಾಲ್ ಅಸೋಸಿಯೇಷನ್. ಇಲ್ಲಿ ನಮ್ಮ ನೋಂದಾಯಿತ ಒಂದು 23 ತಂಡಗಳಿದೆ. ಪ್ರತಿ ವರ್ಷ ನಾವು ಲೀಗ್ ಫುಟ್ಬಾಲ್ ಮ್ಯಾಚ್ ಪಲ್ಲಿ ಜಯರಾಮ್ ಶೆಟ್ಟಿ ಮತ್ತು ಅಹಮದ್ ಮಾಸ್ಟರ್ ಮೆಮೋರಿಯಲ್ ಅಂತ ಅವರ ನೆನಪಿಗಾಗಿ ಮ್ಯಾಚ್ ಮಾಡ್ತಾಯಿದ್ದೇವೆ. ಇನ್ನೊಂದು ಏನಂದರೆ ನಮ್ಮದು ಇಂಡಿಪೆಂಡೆನ್ಸ್ ಕಪ್ ಅಂತ ಸುಮಾರು 27 ವರ್ಷದಿಂದ ನಿರಂತರ ನಾವು ನಡೆಸ್ಕೊಂಡು ಬರ್ತಾ ಇದ್ದೇವೆ. ಅದು ಒಂದು ವರ್ಷ ಕೊರೋನಾ ಕಾರಣದಿಂದ ಅದು ನಿಲ್ಲಿಸಬೇಕಾಗಿ ಬಂತು. ಅದರಿಂದ 27 ಇದು ಇಲ್ಲಿಯ ಹೈಯರ್ ಪ್ರೈಮರಿ ಹಿಡಿದು ಡಿಗ್ರಿ ಕಾಲೇಜ್ ತನಕ ಗರ್ಲ್ಸ್ ಬಾಯ್ಸ್ ಎಲ್ಲ ಅದು ನಿರಂತರ ಒಂದು 25 ದಿವಸ ನಡೆಯುವಂಥ ಅದೊಂದು ಕ್ರೀಡಾಕೂಟ. ಸುಮಾರು ಒಂದು 200-225 ತಂಡಗಳು ಅದರಲ್ಲಿ ಭಾಗವಹಿಸ್ತದೆ. ಎಲ್ಲ ಮಂಗಳೂರಿನ ಪ್ರತಿಷ್ಠಿತ ಕಾಲೇಜುಗಳು, ಸ್ಕೂಲ್ಗಳು ಇವರೆಂದರೆ ಅವರಿಗೆ ಅದು ಒಂದು ವರ್ಲ್ಡ್ ಕಪ್ ಥರ ಆ ಪ್ರಶಸ್ತಿ ಗೆಲ್ಲುವುದೆಂದರೆ. ಸೊ ಅವರಿಗೆ ಈಗ ಒಂದು ಸಂತೋಷದ ವಿಷಯ ಏನೆಂದರೆ ನಮ್ಮ ಈ ಫುಟ್ಬಾಲ್ ಗ್ರೌಂಡ್ ಈಗ ರಿನೋವೇಷನ್ ಆಗ್ತಾ ಉಂಟು. ಇದೊಂದು ಆಸ್ಟ್ರೋ ಟರ್ಫ್, ಯಾಕೆಂದರೆ ಇದು ನಮ್ಮ ಮಂಗಳೂರಿನ ಮಕ್ಕಳದೊಂದು ಕನಸು. ಇದು ಇಲ್ಲಿ ಇಂಥ ಒಂದು ಟರ್ಫ್ ಗ್ರೌಂಡ್ ಬೇಕು ಅಂತ. ಯಾಕೆಂದರೆ ನಮ್ಮ ಮಕ್ಕಳಿಗೆ ಇನ್ನಿತರ ರಾಜ್ಯದಲ್ಲಿ ಹೋಗಿ ಜಿಲ್ಲೆಯಲ್ಲಿ ಹೋಗಿ ಆಡಲಿಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು. ಯಾಕೆಂದರೆ ಇಲ್ಲಿ ನಾವು ಮಣ್ಣಿನ ಗ್ರೌಂಡ್, ಮಡ್ ಗ್ರೌಂಡಲ್ಲಿ ಆಡ್ತಾ ಇದ್ದರಿಂದ ಈಗ ಈ ಗ್ರೌಂಡ್ ಆಗೋದ್ರಿಂದ ಮುಂದಕ್ಕೆ ನಮಗೆ ಎಲ್ಲ ಥರದ ವಯೋಮಿತಿಯ ಅಂಡರ್ 14, ಅಂಡರ್ 17, 19 ತಂಡಗಳ ಮ್ಯಾಚ್ ಪಂದ್ಯಾಟಗಳು, ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಆಟಗಳು ನಮಗೆ ಇಲ್ಲಿ ಆಯೋಜಿಸಲಿಕ್ಕೆ ನಮಗೆ ಈಗ ಅವಕಾಶ ಬಂದು ಸಿಗ್ತದೆ. ಈ ಒಂದು ಕ್ರೀಡಾಂಗಣವನ್ನು ಸ್ಮಾರ್ಟ್ ಸಿಟಿಯ ಅವರ ಇದರಲ್ಲಿ ಆಗ್ತಾ ಉಂಟು. ಇದು ಮಂಗಳೂರಿನ ಜನತೆಗೆ ತುಂಬ ಸಂತೋಷ. ಯಾಕೆಂದರೆ ಈಗ ಸ್ವಲ್ಪ ನಮ್ಮ ಇಂಡಿಪೆಂಡೆನ್ಸ್ ಕಪ್ ಮಾಡಲಿಕ್ಕೆ, ಯಾಕೆ ಈ ಮಳೆ ಕಾರಣದಿಂದ ಈ ಕಾಮಗಾರಿ ಸ್ವಲ್ಪ ಮೆಲ್ಲನೆ ಆಗ್ತಾ ಉಂಟು. ಏನೋ ಬಿಸಿಲು ಬಂದರೆ ಖಂಡಿತ ಒಂದು 29-25 ತಾರೀಕು ಒಳಗೆ ಇದು ಕೆಲಸ ಮುಗಿಬೋದು. ನಮ್ಮ ಇಂಡಿಪೆಂಡೆನ್ಸ್ ಪಂದ್ಯಕೂಟವನ್ನು ನಾವು ಮುಂದುವರಿಸಿಕೊಂಡು ಹೋಗುವ ನಮ್ಮ ಅಭಿಪ್ರಾಯ ಇದೆ. ನಾವು ಎಲ್ಲರಿಗೆ, ಮಂಗಳೂರಿನ ಸಂಸದರಿಗೆ, ಶಾಸಕರಿಗೆ, MLC ಅವರಿಗೆ ಮತ್ತು ನಮ್ಮ ಉಸ್ತುವಾರಿ ಸಚಿವರಿಗೆ, ಜಿಲ್ಲೆಯ ಎಲ್ಲ ಜನಪ್ರತಿನಿಧಿ, ಮಂಗಳೂರು ಮಹಾನಗರ ಪಾಲಿಕೆಗೆ, ಜೊತೆಗೆ ಸ್ಮಾರ್ಟ್ ಸಿಟಿ ಅವರಿಗೆ ನಾನು ಎಲ್ಲ ನಮ್ಮ ಜಿಲ್ಲಾ ಫುಟ್ಬಾಲ್ ಸಂಸ್ಥೆ ವತಿಯಿಂದ ನಾನು ತುಂಬ ಪೂರಕ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಇದೊಂದು ಉತ್ತಮ ಅವಕಾಶ ನಮ್ಮ ಮಕ್ಕಳಿಗೆ. ಯಾಕೆಂದರೆ ಈ ಒಂದು ಹಾರ್ಟ್ ಆಫ್ ಸಿಟಿಯಲ್ಲಿ ಇರುವಂಥ ಒಂದು ಕ್ರೀಡಾಂಗಣವನ್ನು ಈಗ ಎಷ್ಟು ತಡವಾದರೂ ಒಂದು ಒಳ್ಳೆಯ ದರ್ಜೆಗೆ ಬಂದಿದೆ ಅಂತ ನಾನು ಹೇಳಲಿಕ್ಕೆ ತುಂಬ ಸಂತೋಷ ಪಡ್ತೇನೆ. ಇದರಲ್ಲಿ ಎಲ್ಲರಿಗೆ, ಇಡೀ ಮಂಗಳೂರಿನ ಜನತೆಗೆ ಅಭಿನಂದನೆ ಸಲ್ಲಿಸ್ತೇನೆ. ನಮ್ಮ ಮಕ್ಕಳಿಗೆ ಇಲ್ಲಿ ಒಂದು ಅವಕಾಶ ಆಯಿತು ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಒಟ್ಟಾರೆ ಮಂಗಳೂರಿನ ಫುಟ್ಬಾಲ್ ಮೈದಾನಕ್ಕೆ ಸುಮಾರು 2.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಟರ್ಫ್ ಅಳವಡಿಕೆಯ ಮೂಲಕ ಸುಸಜ್ಜಿತವಾದ ಮೈದಾನ ರೂಪುಗೊಳ್ಳುತ್ತಿದೆ. ಈ ಮೈದಾನಕ್ಕೆ ಜಿಲ್ಲಾ ಫುಟ್ಬಾಲ್ ಅಸೋಸಿಯೇಷನ್ ಮತ್ತು ಕ್ರೀಡಾಪಟುಗಳ ಹೋರಾಟ ಫಲವಾಗಿ ಸುಂದರವಾದ ಮೈದಾನವೊಂದು ನಿರ್ಮಾಣಗೊಳ್ಳುತ್ತಿದೆ. ಆ ಮೂಲಕ ಜಿಲ್ಲೆಯ ಹಲವಾರು ಮಂದಿ ಕ್ರೀಡಾಪಟುಗಳಿಗೆ ಉತ್ತಮವಾದ ಮೈದಾನ ಸಿಕ್ಕಂತಾಗಿದೆ. ನಗರದ ಮಣ್ಣಗುಡ್ಡದ ಕುಡ್ವಾಸ್ ಕಾಂಪೌಂಡ್ನಲ್ಲಿರುವ V4 ನ್ಯೂಸ್ನ ನೂತನ ಕಚೇರಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಫುಟ್ಬಾಲ್ ಅಸೋಸಿಯೇಷನ್ನ ಅಧ್ಯಕ್ಷ DM ಅಸ್ಲಾಂ ಹಾಗೂ ಕರ್ನಾಟಕ ಸ್ಟೇಟ್ ಫುಟ್ಬಾಲ್ ಅಸೋಸಿಯೇಷನ್ ಗವರ್ನಿಂಗ್ ಬೋರ್ಡ್ ಮೆಂಬರ್ ವಿಜಯ್ ಸುವರ್ಣ ಅವರನ್ನು V4 ನ್ಯೂಸ್ನ ಆಡಳಿತ ನಿರ್ದೇಶಕರಾದ ಲಕ್ಷ್ಮಣ್ ಕುಂದರ್ ಅವರು ಸ್ಮರಣಿಕೆಯನ್ನು ನೀಡಿ ಅಭಿನಂದಿಸಿದರು. ನಾಗೇಶ್ ಕಾವೂರು, V4 ನ್ಯೂಸ್, ಮಂಗಳೂರು. ಮಾನ್ಯ ಆರ್ಟ್ ಅಂಡ್ ಕ್ರಾಫ್ಟ್ಸ್ ಹಾಗೂ ಸ್ಮಾರ್ಟ್ ಆರ್ಟ್ ಈವೆಂಟ್ಗಳ ಸಹಯೋಗದೊಂದಿಗೆ ಜುಲೈ 18ರಿಂದ 27ರವರೆಗೆ ನಗರದ MG ರಸ್ತೆಯ TMA ಪೈ ಕನ್ವೆನ್ಷನ್ ಸೆಂಟರ್ನಲ್ಲಿ ಹಸ್ತಕಲಾ ಎಂಬ ಕರಕುಶಲ ವಸ್ತುಗಳ ವಿಶೇಷ ಪ್ರದರ್ಶನ ಮತ್ತು ಮಾರಾಟ ನಡೆಯುತ್ತಿದೆ.
ಭಾರತದ ಶ್ರೀಮಂತ ಪರಂಪರೆ ಮತ್ತು ಕರಕುಶಲತೆಯ ರೋಮಾಂಚಕ ಪ್ರದರ್ಶನವಾದ ಹಸ್ತಕಲಾ ಆರಂಭಗೊಂಡಿದೆ. ಮಂಗಳೂರಿನ ಟಿಎಂಎ ಪೈ ಕನ್ವೆನ್ಷನ್ ಸೆಂಟರ್ನಲ್ಲಿ ಜುಲೈ 18ರಿಂದ 27ರವರೆಗೆ ನಡೆಯಲಿರುವ ವಿಶಿಷ್ಟ ಪ್ರದರ್ಶನ ಮತ್ತು ಮಾರಾಟವು ಪ್ರತಿದಿನ ಬೆಳಿಗ್ಗೆ 11 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ನಡೆಯಲಿದೆ. ಭಾನುವಾರಗಳು ಸೇರಿದಂತೆ ಎಲ್ಲಾ ದಿನಗಳಲ್ಲಿ ಪ್ರವೇಶ ಉಚಿತವಾಗಿದೆ. ದೇಶದಾದ್ಯಂತ ಕುಶಲಕರ್ಮಿಗಳನ್ನು ಒಳಗೊಂಡ 50ಕ್ಕೂ ಹೆಚ್ಚು ಸ್ಟಾಲ್ಗಳು ಇಲ್ಲಿ ಕಾಣಬಹುದಾಗಿದೆ. ಅಪರೂಪದ ಕಲಾ ಪ್ರಕಾರಗಳು, ಗ್ರಾಮೀಣ ಭಾರತದ ಕಲಾಕೃತಿಗಳು, ಪ್ರಾಚೀನ ಕಾಲದ ಪೀಠೋಪಕರಣಗಳು, ಬಾಟಿಕ್ ಮತ್ತು ಬ್ಲ್ಯಾಕ್ ಪ್ರಿಂಟ್ ಉಡುಪುಗಳು ಮತ್ತು ಸಮುದ್ರ ಚಿಪ್ಪಿನ ಕಲಾಕೃತಿಗಳನ್ನು ಇತರ ಉತ್ಪನ್ನಗಳೊಂದಿಗೆ ಇಲ್ಲಿ ಕಾಣಬಹುದಾಗಿದೆ. ಸ್ಮಾರ್ಟ್ ಆರ್ಟ್ ಈವೆಂಟ್ನ ಜಯಂತ್ ಅವರು ಮಾತನಾಡಿ, ಹಲವಾರು ರಾಜ್ಯಗಳಿಂದ ಹೆಚ್ಚು ಸ್ಟಾಲ್ಗಳಲ್ಲಿ ಪ್ರದರ್ಶನ ಮತ್ತು ಮಾರಾಟ ನಡೆಯಲಿದೆ. ಮಂಗಳೂರಿನಲ್ಲಿ 2ನೇ ಬಾರಿಗೆ ಹಸ್ತಕಲಾ ಎಂಬ ಕರಕುಶಲ ವಸ್ತುಗಳ ಮಾರಾಟವನ್ನು ಆಯೋಜಿಸಿದ್ದೇವೆ ಎಂದರು. ಇಲ್ಲಿ ಮಾನ್ಯ ಮತ್ತು ಸ್ಮಾರ್ಟ್ ಆರ್ಟ್ ಈವೆಂಟ್ಸ್ ಇದ್ರ ಕೊಲಾಬ್ರೇಷನ್ ಅಲ್ಲಿ TMA ಪೈ ಕನ್ವೆನ್ಷನ್ ಹಾಲ್ ಅಲ್ಲಿ ಎಕ್ಸಿಬಿಷನ್ ಕಂಡಕ್ಟ್ ಮಾಡಿದೆ ಆಫ್ ಹ್ಯಾಂಡ್ಲೂಮ್ ಅಂಡ್ ಹ್ಯಾಂಡಿಕ್ರಾಫ್ಟ್. ಇದು ಬಂದು 18ರಿಂದ 27 ತಾರೀಕುವರೆಗೂ ಇದೆ. ಇಲ್ಲಿ ಪ್ಯೂರ್ಲಿ ಇಟ್ ಇಸ್ ಫ್ರಮ್ ಆಲ್ ಓವರ್ ಇಂಡಿಯಾದಿಂದ ಜನ ಬಂದಿದ್ದಾರೆ. ಲೈಕ್ ಜೂತೀಸ್ ಫ್ರಮ್ ಜೈಪುರ್, ಪಂಜಾಬ್, ಆಮೇಲೆ ಬಾಗಲ್ಪುರಿಯಿಂದ ಬಂದಿದೆ. ಸಾರೀಸ್ ಫ್ರಮ್ ಬಾಗಲ್ಪುರ್, ಆಸಾಮ್, ಆಮೇಲೆ ಡ್ರೆಸ್ ಮೆಟೀರಿಯಲ್ಸ್ ಫ್ರಮ್ ಪಂಜಾಬ್, ಹಲವಾರು ಸ್ಟೇಟ್ಸಿಂದ ಬಂದಿದ್ದಾರಲ್ಲೇ. ಸೊ ವಿ ಎಂಕರೇಜ್ to encourage these artisans to request the Mangalore people to come and visit the show. ಹಸ್ತಕಲಾದಲ್ಲಿ ದೇಶದ ವಿವಿಧ ಮೂಲೆಗಳಿಂದ ಬಂದ ಕುಶಲಕರ್ಮಿಗಳ ಕರಕುಶಲ ಜವಳಿ, ಮನೆ ಅಲಂಕಾರ ಮತ್ತು ಸಾಂಪ್ರದಾಯಿಕ ಭಕ್ಷ್ಯಗಳ ಸೊಗಸಾದ ಸಂಗ್ರಹವಿದೆ. ಈ ಪ್ರದರ್ಶನದಲ್ಲಿ ಕಾಲಾತೀತ ಸೊಬಗಿಗಾಗಿ ಉಡುಗೆ ತೊಡುಗೆಗಳು ಮತ್ತು ಇಕ್ಕತ್ ಕುರ್ತಿಗಳು, ಕೈಯಿಂದ ಮಾಡಿದ ದುಪ್ಪಟ್ಟಾಗಳು ಮತ್ತು ಬ್ಲ್ಯಾಕ್ ಪ್ರಿಂಟ್ ಬೆಡ್ಶೀಟ್ಗಳು, ಮಹೇಶ್ವರಿ, ಕಾಶ್ಮೀರಿ ಮತ್ತು ಒಡಿಸ್ಸಾ ಸೀರೆಗಳು, ರಾಜಸ್ಥಾನಿ ಆಭರಣಗಳು ಮತ್ತು ಹ್ಯಾಂಡ್ ಬ್ಲಾಕ್ ಪರದೆಗಳು, ಪುರುಷರ ಉಡುಪು ಹಾಗೂ ಆಹಾರ ಪ್ರಿಯರಿಗಾಗಿ ಅಧಿಕೃತ ಪಂಜಾಬಿ ಪಾಪಡ್ ಮತ್ತು ರಾಜಸ್ಥಾನಿ ಮುಖ್ವಾಗಳು ಲಭ್ಯವಿದೆ. ಪ್ರದರ್ಶನವು ಪ್ರತಿದಿನ ಬೆಳಿಗ್ಗೆ 11 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಉಚಿತ ಪ್ರವೇಶ ಮತ್ತು ಪಾರ್ಕಿಂಗ್ನೊಂದಿಗೆ ತೆರೆದಿರುತ್ತದೆ ಹಾಗೂ ಭಾನುವಾರವೂ ಕೂಡ ತೆರೆದಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ 9845695922 ಅಥವಾ 7829170001 ಸಂಖ್ಯೆಯನ್ನು ಸಂಪರ್ಕಿಸಬಹುದು. ಶರತ್ ಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು. ಆರ್ಸಿಬಿ ಸಂಭ್ರಮಾಚರಣೆ ಕಾಲ್ತುಳಿತ ಪ್ರಕರಣದ ಬಗ್ಗೆ ಸ್ಫೋಟಕ ಪ್ರಕರಣಕ್ಕೆ ಸಂಬಂಧಿಸಿ ಕ್ರಿಕೆಟಿಗ ವಿರಾಟ್ ಕೊಹ್ಲಿಯನ್ನು ಆರೋಪಿಯನ್ನಾಗಿ ಮಾಡಲಾಗಿದೆ. ಸರ್ಕಾರದ ಈ ವರದಿಯನ್ನು ನಾನು ವಿರೋಧಿಸುತ್ತೇನೆ ಹಾಗೂ ಬೆಂಗಳೂರಿನಲ್ಲಿ ಸಕ್ರಿಯವಾಗಿರುವ ಸ್ಮಗ್ಲಿಂಗ್ ಮಾಫಿಯಾ ಇದರ ಹಿಂದಿದೆ. ಕೆಜಿಹಳ್ಳಿ ಮತ್ತು ಡಿಜೆಹಳ್ಳಿ ಗುಂಪುಗಳ ಸಹಾಯ ಪಡೆದು ಕಾಲ್ತುಳಿತ ನಡೆದ ಸ್ಥಳದಲ್ಲಿ ಗೊಂದಲ ಸೃಷ್ಟಿಸಲಾಗಿದೆ ಎಂದು ಮಾಜಿ ಡಿವೈಎಸ್ಪಿ ಅನುಪಮಾ ಶೆಣೈಯವರು ಗಂಭೀರ ಆರೋಪ ಮಾಡಿದ್ದಾರೆ. ಉಡುಪಿಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಈ ಬಗ್ಗೆ ಮ್ಯಾಜಿಸ್ಟರಿಯಲ್ ಎನ್ಕ್ವೈರಿ ನಡೆಸುತ್ತಿರುವ ಬೆಂಗಳೂರು ಜಿಲ್ಲಾಧಿಕಾರಿ ಜಗದೀಶ್ಗೆ ಪತ್ರ ಬರೆದಿದ್ದೇನೆ. ದಯಾನಂದ್ ಅವರು ಮುಂದೆ ಡಿಜಿಪಿ ಮತ್ತು ಐಜಿಪಿ ಆಗಿ ನೇಮಕವಾಗುವುದನ್ನು ತಡೆಯುವ ಉದ್ದೇಶ ಇದರಲ್ಲಿದೆ. ರಮ್ಯಾ ರಾವ್ ಸ್ಮಗ್ಲಿಂಗ್ ಪ್ರಕರಣ ಮೂಲಕ ರಾಮಚಂದ್ರ ರಾವ್ ಅವರಿಗೆ ಹಿನ್ನಡೆಯಾಗುವಂತೆ ಮಾಡಲಾಯಿತು. ಸಲೀಂ ಅವರ ನೇಮಕಾತಿಯನ್ನು ಪ್ರಶ್ನಿಸಿದ ಅನುಪಮಾರವರು ಒಳಸಂಚುಗಳನ್ನು ರೂಪಿಸಿ ಸಲೀಂ ಅವರನ್ನು ನೇಮಿಸಲಾಗಿದೆ ಎಂದು ಹೇಳಿದರು. ಮೇಲ್ನೋಟಕ್ಕೆ ವಿರಾಟ್ ಕೊಹ್ಲಿಯನ್ನು ಆರೋಪಿಯನ್ನಾಗಿ ಮಾಡುವ ಹುನ್ನಾರ ಕಂಡುಬರುತ್ತಿದೆ. ವಿರಾಟ್ ಕೊಹ್ಲಿ ಅವರ ಸಾಮಾಜಿಕ ಜಾಲತಾಣದ ವಿಡಿಯೋ ನೋಡಿ ಜನ ಬಂದಿದ್ದಾರೆ ಎಂದು ಹೇಳಲಾಗುತ್ತಿದೆ. ವರದಿಯಲ್ಲಿ ಈ ಬಗ್ಗೆ ಉಲ್ಲೇಖಿಸಲಾಗಿದೆ. ಕೂಡಲೇ ಸಿಎಂ ಸಿದ್ದರಾಮಯ್ಯನವರು ವಿರಾಟ್ ಕೊಹ್ಲಿ ಅಭಿಮಾನಿಗಳಲ್ಲಿ ಕ್ಷಮೆ ಕೇಳಬೇಕು. ಆರ್ಸಿಬಿ ಪರ ವಕೀಲರು ತಾನು ಬೆಂಗಳೂರು ನಗರ ಜಿಲ್ಲಾಧಿಕಾರಿಗೆ ಬರೆದ ಪತ್ರವನ್ನು ಪರಿಶೀಲಿಸಬೇಕು. ಸರ್ಕಾರ ಜೂನ್ ತಿಂಗಳಲ್ಲಿ ಒಂದು ವರದಿಯನ್ನ ಹೈಕೋರ್ಟ್ಗೆ ಸಲ್ಲಿಸಿದೆ. ಆ ವರದಿಯನ್ನು ಸಾರ್ವಜನಿಕಗೊಳಿಸಬೇಕು ಎಂದು 2 ದಿನಗಳ ಹಿಂದೆ ಹೈಕೋರ್ಟ್ ಹೇಳಿರುತ್ತದೆ. ಆ ವರದಿಯನ್ನು ಪರಿಶೀಲನೆ ಮಾಡಿದರೆ ಮಾಧ್ಯಮಗಳಲ್ಲಿ ಬಂದ ವಿವಿಧ ಮಾಹಿತಿಯ ಪ್ರಕಾರ ವಿರಾಟ್ ಕೊಹ್ಲಿ ಅವರನ್ನೇ ಸರ್ಕಾರ ಟಾರ್ಗೆಟ್ ಮಾಡಿದಂತಿದೆ. ಮುಂದಿನ ದಿನಗಳಲ್ಲಿ ಅವರನ್ನೇ ಆರೋಪಿಯನ್ನಾಗಿಸಿ ಜೈಲಿಗೆ ಕಳಿಸುವ ಹುನ್ನಾರ ಕಂಡುಬರ್ತಾ ಇದೆ. ಸರ್ಕಾರವನ್ನು ಮತ್ತು ಸಿದ್ದರಾಮಯ್ಯನವರನ್ನು ನಾನು
ಕೇಳೋದೇನೆಂದರೆ, ಆ ಕಾಲ್ತುಳಿತ ಆದ ಜಾಗದಲ್ಲಿ ಬಂದ ವ್ಯಕ್ತಿಗಳೆಲ್ಲ ಟ್ವೀಟ್ ನೋಡಿ, RCB ಬರೆದ ಟ್ವೀಟ್ ನೋಡಿ ಬಂದಿದ್ದಾರಾ? ಅವರ ಬಗ್ಗೆ ಮಾಹಿತಿಯನ್ನು ಸಾಮಾಜಿಕ ಜಾಲತಾಣದ ಕಚೇರಿಗೆ ಪತ್ರ ಬರೆದು ಮಾಹಿತಿಯನ್ನು ಸಂಗ್ರಹಿಸಿ ಅವರೆಲ್ಲರೂ ಆ ಸ್ಪಾಟಲ್ಲಿ ಇದ್ದರು ಅಂತ ಹೇಳಿ ನೀವು ಎನ್ಕ್ವೈರಿ ಮಾಡಿದ್ದೀರಾ ಅನ್ನೋ ಪ್ರಶ್ನೆಯನ್ನು ಕೇಳಲು ಬಯಸ್ತೇನೆ. ಏಕೆಂದರೆ ನಾಳೆ ಕೋರ್ಟಲ್ಲಿ ಸಾಕ್ಷ್ಯವನ್ನು ಕೇಳ್ತಾರೆ. ಆವಾಗ RCB ಬರೆದ ಟ್ವೀಟ್ಗೆ ಜನರು ಬಂದಿದ್ದಾರೆ ಅಂತ ಹೇಳಿದ್ರೆ, ಸ್ಟ್ಯಾಂಪೆಡ್ ಆದ ಜಾಗದಲ್ಲಿ ಬಂದವರೆಲ್ಲ RCB ಟ್ವೀಟನ್ನು ವ್ಯೂ ಮಾಡಿದ ವ್ಯಕ್ತಿಗಳಾಗಿರಬೇಕು. ಅದನ್ನು ನೀವು ಪರಿಶೀಲನೆ ಮಾಡಿದ್ದೀರಾ ಅನ್ನೋ ಪ್ರಶ್ನೆಯನ್ನು ಸಿದ್ದರಾಮಯ್ಯನವರಿಗೆ ಕೇಳಬಯಸ್ತೀನಿ. ನಾನು RCBಯ ಸ್ಟ್ಯಾಂಪೆಡ್ ಕುರಿತಾಗಿ ಜುಲೈ 1ನೇ ವಾರದಲ್ಲಿ ಮ್ಯಾಜಿಸ್ಟೀರಿಯಲ್ ಎನ್ಕ್ವೈರಿ ಮಾಡ್ತಾ ಇರುವ ಶ್ರೀ ಜಗದೀಶ್ ರವರು, ಬೆಂಗಳೂರು ನಗರ ಜಿಲ್ಲಾಧಿಕಾರಿಯಾದ ಶ್ರೀ ಜಗದೀಶ್ ರವರಿಗೆ ಒಂದು ಪತ್ರವನ್ನು ಬರೆದಿದ್ದೇನೆ. ಸುಮಾರು 8 ಪುಟಗಳ ಪತ್ರ ಇದು. ಈ ಪತ್ರದಲ್ಲಿ ಬೆಂಗಳೂರಿನಲ್ಲಿ ಸಕ್ರಿಯವಾಗಿರುವ ಒಂದು ಸ್ಮಗ್ಲಿಂಗ್ ಮಾಫಿಯಾದವರು KG ಹಳ್ಳಿ ಮತ್ತು DJ ಹಳ್ಳಿಯ ಗುಂಪು ಗಲಭೆಕೋರರನ್ನು ಬಳಸಿಕೊಂಡು ಕಾಲ್ತುಳಿತವಾದ ಜಾಗದಲ್ಲಿ ಗೊಂದಲವನ್ನು ಸೃಷ್ಟಿಸಿ ಸ್ಟ್ಯಾಂಪೆಡ್ಗೆ ಕಾರಣ ಆಗಿದ್ದಾರೆ, ಕಾಲ್ತುಳಿತಕ್ಕೆ ಕಾರಣವಾಗಿದ್ದಾರೆ ಎಂದು ಪತ್ರ ಬರೆದಿದ್ದೇನೆ. ಸರ್ಕಾರ ಈ ಪತ್ರವನ್ನು ಪರಿಶೀಲನೆ ಮಾಡಬೇಕು ಮತ್ತು ಈ ಪತ್ರದಲ್ಲಿರುವ ಎಲ್ಲ ಅಂಶಗಳನ್ನು ತನಿಖೆ ಮಾಡಬೇಕು ಎಂದು ಸರ್ಕಾರವನ್ನು ಆಗ್ರಹಪಡಿಸ್ತಾ ಇದ್ದೇನೆ. ದಯಾನಂದ್ ಅವರನ್ನು ಟಾರ್ಗೆಟ್ ಮಾಡಿದ್ದಾರೆ ಅಂತ ಈ ಬಾರಿ DGP ಆ್ಯಂಡ್ IGP ಆಗಿ ಸಲೀಂ ರವರನ್ನು ನೇಮಕ ಮಾಡಿದ ವಿಚಾರದ ಹಿಂದೆ ನಡೆದ ಪಾಲಿಟಿಕ್ಸನ್ನು ಪರಿಶೀಲನೆ ಮಾಡಿದರೆ ದಯಾನಂದ್ ಅವರ ನೇಮಕಾತಿ ಸಹ ಮುಂದಿನ ದಿನಗಳಲ್ಲಿ ಆಗಬಾರ್ದು ಅನ್ನೋ ವಿಚಾರವಾಗಿ ಬಹುದೊಡ್ಡ ಪಾಲಿಟಿಕ್ಸ್ ನಡೀತಾ ಇದೆ ಅನ್ನೋದು ನನ್ನ ಅಭಿಪ್ರಾಯವಾಗಿದೆ. ಆ ಅಭಿಪ್ರಾಯವನ್ನು ಪತ್ರದಲ್ಲಿ ಮೆನ್ಷನ್ ಮಾಡಿದ್ದೇನೆ. ಶ್ರೀಜಿತ್, V4 ನ್ಯೂಸ್, ಉಡುಪಿ. ಮಿಲಾಗ್ರಿಸ್ ಪದವಿ ಪೂರ್ವ ಕಾಲೇಜಿನಲ್ಲಿ 2025-26ನೇ ಶೈಕ್ಷಣಿಕ ವರ್ಷದ ನೂತನ ವಿದ್ಯಾರ್ಥಿ ಸಂಘದ ಉದ್ಘಾಟನಾ ಕಾರ್ಯಕ್ರಮವು ಕಾಲೇಜಿನ ಸಭಾಂಗಣದಲ್ಲಿ ನಡೆಯಿತು. ಮಿಲಾಗ್ರಿಸ್ ವಿದ್ಯಾಸಂಸ್ಥೆಯ ಸಂಚಾಲಕರಾದ ವಂದನೀಯ ಗುರು ಬೋನವೆಂಚರ್ ನಜರತ್ ಮಾತನಾಡಿ, ವಿದ್ಯಾರ್ಥಿಗಳು ತಮ್ಮ ವ್ಯಕ್ತಿತ್ವವನ್ನು ವೃದ್ಧಿಸಿಕೊಳ್ಳುವುದು, ನಾಯಕನಾದವನು ಶಿಸ್ತುಬದ್ಧತೆ, ಸಮಯದ ಪಾಲನೆ, ಉತ್ತಮ ನಡೆನುಡಿಯನ್ನು ಹೊಂದಿ ಇತರರಿಗೆ ಮಾದರಿಯಾಗಬೇಕೆಂದು ಹೇಳಿದರು. ಮುಖ್ಯ ಅತಿಥಿಯಾದ ಮಿಲಾಗ್ರಿಸ್ ಪದವಿ ಕಾಲೇಜಿನ ಪ್ರಾಂಶುಪಾಲರಾದ ವಂದನೀಯ ಗುರು ಮೈಕಲ್ ಸಾಂತುಮಾಯರ್ ಮತ್ತು ಪ್ಯಾರಿಶ್ ಪ್ಯಾಸ್ಟೋರಲ್ ಕೌನ್ಸಿಲ್ ಮಿಲಾಗ್ರಿಸ್ ಚರ್ಚ್ನ ಉಪಾಧ್ಯಕ್ಷರಾದ ಸಿಲ್ವೆಸ್ಟರ್ ಮಸ್ಕರೇನಸ್ ಉಪಸ್ಥಿತರಿದ್ದರು. ಮಿಲಾಗ್ರಿಸ್ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಮೆಲ್ವಿನ್ ವಾಸ್ ರವರು ನೂತನ ವಿದ್ಯಾರ್ಥಿ ಸಂಘದ ನಾಯಕರಿಗೆ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಿದರು. ಜ್ಯೋತಿರತ್ನ ಸ್ವಾಗತಿಸಿದರು. ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ವಿಪುಲ್ ಶೆಟ್ಟಿಯವರು ವಂದಿಸಿದರು. ಶೆರೆಲ್ ಡಿಸೋಜಾ ನಿರೂಪಿಸಿದರು. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಮಂಗಳೂರು. ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಕೊಕ್ಕಡ ಬಳಿಯ ಸೌತಡ್ಕದಲ್ಲಿ 2 ಕಾಡಾನೆಗಳ ದಾಳಿಗೆ ಬಲಿಯಾದ ಬಾಲಕೃಷ್ಣ ಶೆಟ್ಟಿಯವರ ಮನೆಗೆ ಶಾಸಕ ಹರೀಶ್ ಪೂಂಜಾ ಅವರು ಭೇಟಿ ನೀಡಿ ಮೃತರ ಕುಟುಂಬಕ್ಕೆ ಸಾಂತ್ವನ ನೀಡಿದರು. ಬಳಿಕ ಮಾತನಾಡಿದ ಅವರು, ಅರಣ್ಯ ಸಚಿವರನ್ನು ಸಂಪರ್ಕಿಸಿ ಗರಿಷ್ಠ ಮಟ್ಟದ ಪರಿಹಾರ ಒದಗಿಸುವಂತೆ ಆಗ್ರಹಿಸಿದ್ದೇನೆ. ಮೃತರ ಪತ್ನಿಯನ್ನು ಸೌತಡ್ಕ ದೇವಸ್ಥಾನದಲ್ಲಿ ಕಾಯಂ ಉದ್ಯೋಗಿಯಾಗಿ ನೇಮಿಸುವಂತೆ, ಮಗಳಿಗೂ ಕೂಡ ದೇವಸ್ಥಾನದಲ್ಲಿ ಉದ್ಯೋಗಕ್ಕೆ ಅವಕಾಶ ನೀಡುವಂತೆ ಜಿಲ್ಲಾಧಿಕಾರಿ ಹಾಗೂ ಸರ್ಕಾರಕ್ಕೆ ಮನವಿ ಮಾಡಲು ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೇನೆ. ಬೆಳ್ತಂಗಡಿ ಹಾಗೂ ಕೊಕ್ಕಡ ಪರಿಸರದಲ್ಲಿ 200-300 ಎಕರೆ ಪ್ರದೇಶದಲ್ಲಿ ಆನೆ ಕ್ಯಾಂಪ್ ನಿರ್ಮಾಣ ಮಾಡಬೇಕು. ಕೃಷಿಗಳನ್ನು ಹಾಳು ಮಾಡುವಂತಹ ಆನೆಗಳು ಇದ್ದಲ್ಲಿ ಅವುಗಳನ್ನು ಹಿಡಿದು ಆನೆ ಕ್ಯಾಂಪ್ಗಳಿಗೆ ಹಾಕಿದ್ದಲ್ಲಿ ಅನೇಕ ಕೃಷಿಕರಿಗೆ ಅನುಕೂಲವಾಗಲಿದೆ ಎಂಬ ದೃಷ್ಟಿಯಲ್ಲಿ ಈಗಾಗಲೇ ಸರ್ಕಾರಕ್ಕೆ ಆಗ್ರಹ ಮಾಡಿದ್ದೇನೆ ಹಾಗೂ ಕಳೆದ KDP ಸಭೆಯಲ್ಲೂ ಈ ಬಗ್ಗೆ ಪ್ರಸ್ತಾಪಿಸಿದ್ದಾಗಿ ಅವರು ಹೇಳಿದರು. ಬೆಳ್ತಂಗಡಿ ತಾಲೂಕಿನ ಕೃಷಿ ಚಟುವಟಿಕೆಗಳಿಗೆ ಕಾಡಾನೆಗಳು ದಾಳಿ ನಡೆಸಿ ಹಾನಿ ಮಾಡುತ್ತಿರುವ ಬಗ್ಗೆ ತಾನು ವಿಧಾನಸಭಾ ಅಧಿವೇಶನದಲ್ಲಿ ಸರ್ಕಾರದ ಗಮನ ಸೆಳೆದಿದ್ದರೂ ಕೃಷಿಕರ ಭಾವನೆಗಳಿಗೆ ಸ್ಪಂದಿಸದ ಸರ್ಕಾರದ ನಡೆಗೆ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ ಶಾಸಕರು ಸಂತ್ರಸ್ತ ಕೃಷಿಕರ ನೋವನ್ನು ಅಂದು ಸದನದಲ್ಲಿ ತಾನು ವ್ಯಕ್ತಪಡಿಸಿರುವುದನ್ನು ಅಪಹಾಸ್ಯ ಮಾಡಿದ್ದರು. ಆದರೆ ಇದರ ಗಂಭೀರತೆಗೆ ಓರ್ವ ನಾಗರಿಕನನ್ನು ಕಳೆದುಕೊಂಡದ್ದು ತನಗೆ ಅತೀವ ನೋವನ್ನುಂಟು ಮಾಡಿದೆ. ಇನ್ನಾದರೂ ಸರ್ಕಾರ ಎಚ್ಚೆತ್ತು ಆನೆ ದಾಳಿ ಮಾಡುವ ಕೃಷಿ ಪ್ರದೇಶ ಹಾಗೂ ಜನನಿಬಿಡ ಪ್ರದೇಶಗಳಲ್ಲಿ ಸೂಕ್ತ ತಡೆಬೇಲಿ ನಿರ್ಮಾಣ ಮಾಡಲು ಕ್ರಮವಹಿಸುವುದಾಗಿ ತಿಳಿಸಿದರು. ಹೇಳಿದ್ದೇನೆ,
ಏನು ಅವರ ಮಕ್ಕಳಿಗೆ ಇಲ್ಲಿ ಸೌತಡ್ಕ ದೇವಸ್ಥಾನದ ಗೋಶಾಲೆಗೂ ಸಹ ಈ ಬಾಲಕೃಷ್ಣ ಶೆಟ್ಟಿ ಅವರ ಜಾಗವನ್ನು ಸಹ ಒಂದಷ್ಟು ಬಿಟ್ಟುಕೊಟ್ಟಿದ್ದಾರೆ. ಮತ್ತು ಅವರ ಮೃತ ಆಗಿರುವಂಥ ಕಾರಣಕ್ಕೋಸ್ಕರ ಮುಂದೆ ಅವರ ಕುಟುಂಬಕ್ಕೆ ಆಧಾರ ಸ್ತಂಭ ಆಗುವಂಥ ದೃಷ್ಟಿಯಲ್ಲಿ ಅವರ ಮಕ್ಕಳಿಗೆ ಮತ್ತು ಅವರ ಧರ್ಮಪತ್ನಿಗಾಗಲೇ ಸೌತಡ್ಕ ದೇವಸ್ಥಾನದಲ್ಲಿ ಕೆಲಸವನ್ನು ಸಹ ನಿರ್ವಹಣೆ ಮಾಡ್ತಾಯಿದ್ದಾರೆ. ಅವರನ್ನು ಪರ್ಮನೆಂಟ್ ಮಾಡಬೇಕು ಮತ್ತು ಒಬ್ಬಳು ಮಗಳಿಗೆ ಒಂದು ಉದ್ಯೋಗವನ್ನು ಸಹ ಇದರಲ್ಲಿ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅರಣ್ಯ ಇಲಾಖೆಯವರು ರೆಕಮೆಂಡೇಷನನ್ನು ಮಾಡಬೇಕು, DC ಅವರಿಗೂ ಮಾಡಬೇಕು, ಸರ್ಕಾರಕ್ಕೂ ಮಾಡಬೇಕು ಅನ್ನುವಂಥ ಆಗ್ರಹವನ್ನು ಸಹ ನಾನು ಮಾಡಿದ್ದೇನೆ. ಆದರೂ ಸರ್ಕಾರ ಯಾವುದೇ ರೀತಿಯಲ್ಲಿ ಸ್ಪಂದನೆ ಮಾಡಲಿಲ್ಲ. ಈಗ ಒಂದು ಜೀವಹಾನಿ ಆಗಿದೆ. ಈಗ ಇನ್ನೂ ಸರ್ಕಾರ ಏನು ಮಾಡ್ತಿದೆ ನೋಡಿ, ನಾನು ಅವತ್ತಿನಿಂದ ಹೇಳ್ತಕ್ಕಂಥದ್ದು ಏನು ಅಂತೇಳಿದರೆ, ಬೇರೆ ಈ ಜಿಲ್ಲೆಯಲ್ಲಿರ್ತಕ್ಕಂಥ ಕೃಷಿಕರಿಗೆ ಆನೆ ದಾಳಿ ಇರ್ಬೋದು, ಆನೆಯಿಂದ ಕೃಷಿಕರ ಕೃಷಿ ಹಾನಿ, ಜೀವ ಭಯದಲ್ಲಿ ವಾತಾವರಣ ಜೀವನ ಮಾಡಬೇಕು. ಒಂದು ಆನೆದ್ದಾದರೆ, ಇನ್ನೊಂದು ಹಂದಿಯಿಂದಾಗಿ ಕೃಷಿಕರು ಇವತ್ತು ಕೃಷಿ ಮಾಡದಂಥ ಪರಿಸ್ಥಿತಿ, ಅದರ ಜೊತೆ ಮಂಗಗಳ ಕಾಟ, ಅದರ ಜೊತೆ ನವಿಲಿನ ಕಾಟ, ಈ ಎಲ್ಲ ಪ್ರಾಣಿಗಳ ಕಾಟದಿಂದಾಗಿ ಕೃಷಿಕರು ಕೃಷಿ ಮಾಡದಂಥ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಅದಕ್ಕೆ ನಾನು ಹೇಳಿರ್ತಕ್ಕಂಥದ್ದು, ವಿಶೇಷವಾಗಿರ್ತಕ್ಕಂಥ ಒತ್ತು ಕೊಟ್ಟು ಹೇಳಿರ್ತಕ್ಕಂಥದ್ದು, ಆನೆ ದಾಳಿಯಿಂದ ತಪ್ಪಿಸ್ತಕ್ಕಂಥ ಕೆಲಸಕ್ಕೆ ಸರ್ಕಾರ ವಿಶೇಷವಾಗಿರ್ತಕ್ಕಂಥ ಒತ್ತನ್ನು ಕೊಡಬೇಕು. ಅದರ ಜೊತೆಗೆ ಇವತ್ತು ಹಂದಿ ಇರ್ಬೋದು, ಮಂಗ ಇರ್ಬೋದು, ನವಿಲಿನ ದೃಷ್ಟಿಯಿಂದಲೂ ಕೃಷಿಕರಿಗೆ ಬಾಧೆ ಆಗದ ರೀತಿಯಲ್ಲಿ ಪ್ರಾಣಿಗಳು ಸಹ ಜೀವಿಸ್ಲಿಕ್ಕೆ ಹಕ್ಕಿದೆ ಅಂತ ಇವತ್ತು ಸ್ಪೀಕರ್ ಅವರು ಹೇಳಿದರು. ಆದರೆ ಮನುಷ್ಯ ಜೀವಿಸಲಿಕ್ಕೂ ಹಕ್ಕಿದೆಯಲ್ಲ, ಮನುಷ್ಯನ ಜೀವಕ್ಕೆ ಹೆಚ್ಚು ಬೆಲೆ ಕೊಟ್ಟು ಸರ್ಕಾರ ಅದಕ್ಕೆ ಒತ್ತು ಕೊಡಬೇಕು ಅನ್ನುವಂಥ ಆಗ್ರಹ ಮಾಡಿದೆ. ಈಗಾಗಲೇ ಇಲ್ಲಿ ಈ ಪರಿಸರದಲ್ಲಿ ಓಡಾಡ್ತಕ್ಕಂಥ 2 ಆನೆಗಳನ್ನು ವಿಶೇಷವಾಗಿ ಇವತ್ತು ನಾನು ಅರಣ್ಯ ಸಚಿವರ PS ಅವರನ್ನು ಮಾತಾಡಬೇಕಾದ್ರೂ ನಾನು ಹೇಳಿದೆ, ಮತ್ತು RF ಅವರು ಬಂದಿದ್ದರು, RF ಅವ್ರ ಹತ್ರನೂ ನಾನು ಇಲಾಖೆಯವರ ಹತ್ರ ಹೇಳಿದ್ದೇನೆ. ಒಂದು ಇದಕ್ಕೆ ಏನು 2 ಆನೆಗಳಿದೆ, ಈಗ ಅದನ್ನು ಮೊನ್ನೆ ಬೈಂದೂರಿನಲ್ಲಿ ಹೇಗೆ ಒಂದು ಕಾರ್ಯಾಚರಣೆಯನ್ನು ಮಾಡಿ ಅದನ್ನು ಹಿಡಿದು ಬೇರೆ ಸ್ಥಳಕ್ಕೆ ಸ್ಥಳಾಂತರ ಮಾಡಿದ್ದಾರೆ, ಅದೇ ರೀತಿ ಇದರ ಪ್ರಯತ್ನವನ್ನು ಸಹ ಮಾಡಬೇಕೆನ್ನುವಂಥ ವಿಷಯವನ್ನು ಸಹ ನಾನು ತಿಳಿಸಿದ್ದೇನೆ. ಅದರ ಜೊತೆಗೆ ಒಂದು 5 ಟ್ರೈನರ್ಗಳು ಅವರನ್ನು ಸಹ ಇವತ್ತು ಅರಣ್ಯ ಇಲಾಖೆಯವರು ಇಲ್ಲಿ ಕರೆಸಿದ್ದಾರೆ. ಯಾಕಂತೇಳಿದರೆ ಅದನ್ನು ಬೇರೆ ಕಡೆಗೆ ಓಡಿಸ್ತಕ್ಕಂಥ ನಿಟ್ಟಿನಲ್ಲಿ ಆ ಟ್ರೈನರ್ಗಳು ಯಾರು ಬಂದಿದ್ದಾರೆ ಅವರು ಸಹ ಇದಕ್ಕೆ ಇವತ್ತಿನಿಂದ ಈ 2 ಆನೆಗಳನ್ನು ನಿಯಂತ್ರಣ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಇಲ್ಲಿ ಇರ್ತಾರೆ ಎನ್ನುವಂಥದ್ದನ್ನು ಸಹ ಈಗಾಗಲೇ RF ಅವರು ಮತ್ತು ACF ಅವರು ಸಹ ತಿಳಿಸಿದ್ದಾರೆ ಮತ್ತು ಆಲ್ರೆಡಿ ಬಂದಿದ್ದಾರೆ. ಯಾಕೆ ಆನೆ ಕ್ಯಾಂಪ್ಗಳು ಇಲ್ಲಿ ನಿರ್ಮಾಣ ಆಗಬೇಕು ಅಂತ ಹೇಳಿದರೆ, ಒಂದು 200 ಎಕರೆ 300 ಎಕರೆ ಜಾಗದಲ್ಲಿ ಒಂದು ಆನೆ ಕ್ಯಾಂಪ್ಗೆ ರಿಸರ್ವ್ ಮಾಡಿದರೆ ಅದನ್ನು ಸುರಕ್ಷಿತವಾಗಿರ್ತಕ್ಕಂಥ ಬೇಲಿ ನಿರ್ಮಾಣ ಮಾಡಿ ಆನೆ ಕ್ಯಾಂಪ್ಗಳು ನಿರ್ಮಾಣ ಆಗ್ತದೆ. ಆಗ ಇಲ್ಲಿರ್ತಕ್ಕಂಥ ಈ ರೀತಿಯ ಕೃಷಿಕರಿಗೆ ಹಾನಾಗ್ತಕ್ಕಂಥ ಆನೆಗಳಿದ್ದರೆ ಅದನ್ನು ಹಿಡಿದು ಆನೆ ಕ್ಯಾಂಪಿಗೆ ಹಾಕಿದರೆ ಈ ಭಾಗದಲ್ಲಿ ತುಂಬ ಕೃಷಿಕರಿಗೆ ಅನುಕೂಲ ಆಗ್ತದೆ ಅನ್ನುವಂಥ ದೃಷ್ಟಿಯಲ್ಲೂ ನಾನು ಅದನ್ನು ಈಗಾಗಲೇ ಸರ್ಕಾರಕ್ಕೂ ಆಗ್ರಹ ಮಾಡಿದ್ದೇನೆ. ಮೊನ್ನೆ KDP ಸಭೆಯಲ್ಲೂ ನಾನು ಆ ಪ್ರಸ್ತಾಪವನ್ನು ಮಾಡಿದ್ದೇನೆ. ಪ್ರಾಯಶಃ ಇವತ್ತು ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂತೆ ಏನು ಆನೆ ಕಾರಿಡಾರ್ ಎನ್ನುವಂಥದ್ದು ಇದೆ, ವಿಶೇಷವಾಗಿ ಆನೆ ಕಾರಿಡಾರ್ ಏನು ಇದೆ, ಆ ಆನೆ ಕಾರಿಡಾರ್ನಿಂದ ನಮ್ಮ ಕೃಷಿಕರಿಗೆ ಹಾನಿ ಆಗ್ತಕ್ಕಂಥ ನಿಟ್ಟಿನಲ್ಲಿ ಅದು ಹೊರಗೆ ಬರ್ತದೆ. ಯಾವ ಭಾಗದಲ್ಲಿ ಆನೆ ಕಾರಿಡಾರ್ನಲ್ಲಿ ಕೃಷಿ ಪ್ರದೇಶಕ್ಕೆ ಅದು ನುಗ್ತದೆ, ಅಲ್ಲಿ ವಿಶೇಷವಾಗಿ ರೈಲ್ವೆ ಹಳಿಗಳ ಬೇಲಿ ನಿರ್ಮಾಣ ಆದರೆ ಹೆಚ್ಚು ಸುರಕ್ಷಿತವಾಗಿ ಕೃಷಿಕರು ಇರ್ತಾನೆ ಅನ್ನುವಂಥ ದೃಷ್ಟಿಯಿಂದ ನಾನು ಆ ದೃಷ್ಟಿಯಿಂದಲೂ ಮತ್ತು ಈ ಜಿಲ್ಲೆಗಳಿಗೆ ಹೆಚ್ಚು ಆ ರೀತಿಯ ಬೇಲಿ ನಿರ್ಮಾಣ ಆಗಬೇಕೆನ್ನುವಂಥ ಆಗ್ರಹವನ್ನು ಮಾಡಿರ್ತಕ್ಕಂಥ ಮುಜರಾಯಿ ಇಲಾಖೆಯ ಪೂರ್ಣ ನಿಯಂತ್ರಣವನ್ನು DC ಅವರು ಮಾಡೋದ್ರಿಂದ ಇಲ್ಲಿ ದೇವಸ್ಥಾನದ ಸಿಬ್ಬಂದಿಯಾಗಿ ಅವರನ್ನು ಪರ್ಮನೆಂಟ್ ಮಾಡುವಂಥದ್ದು ಮತ್ತು ಉದ್ಯೋಗ ಕೊಡುವಂಥ ದೃಷ್ಟಿಯಲ್ಲೂ ಅವರು ಪ್ರಯತ್ನ ಕೊಡಬೇಕೆನ್ನುವಂಥ ಆಗ್ರಹವನ್ನು ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಮಾಡುವಂಥ ಕೆಲಸವನ್ನು ಮಾಡುತ್ತೇನೆ. ಅದರ ಜೊತೆಗೆ ನಾನು ಕಳೆದ ವಿಧಾನಸಭಾ ಅಧಿವೇಶನದ ಸಂದರ್ಭದಲ್ಲೂ ಹೇಳಿದ್ದೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಿಪರೀತವಾಗಿ ಇವತ್ತು ಆನೆ ದಾಳಿಯಿಂದಾಗಿ ಅನೇಕ ಕೃಷಿಕರ ಜೀವನ ದುಸ್ತರವಾಗಿರ್ತಕ್ಕಂಥದ್ದನ್ನು ನಾನು ಕೃಷಿಕರ ಭಾವನೆಯನ್ನು ನಾನು ವಿಧಾನಸೌಧ ಅಧಿವೇಶನ ಸಂದರ್ಭದಲ್ಲಿ ವ್ಯಕ್ತಪಡಿಸಿದ್ದೆ. ಆ ಸಂದರ್ಭದಲ್ಲಿ ಒಂದಷ್ಟು ನನ್ನನ್ನು ಟ್ರೋಲ್ ಮಾಡುವಂಥ ವ್ಯವಸ್ಥೆಗಳು ಸಹ ಆಯಿತು. ಆದರೆ ಇವತ್ತು ಬೆಳ್ತಂಗಡಿ ತಾಲೂಕಿನ ಜನತೆಗೆ ಮತ್ತು ಸರ್ಕಾರಕ್ಕೆ ಜಿಲ್ಲಾಡಳಿತಕ್ಕೆ ಅರಿವಾಗಿರ್ತಕ್ಕಂಥದ್ದು ಇವತ್ತು ಬಹಳ ಇದನ್ನು ನಾವು ಗಂಭೀರವಾಗಿ ಪರಿಗಣಿಸಬೇಕು ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇನೆ. ಈಗಾಗಲೇ ಬಯಲು ಸೀಮೆಗೆ ಹತ್ತಿರ ಆಗಿರ್ತಕ್ಕಂಥ
ಅರಣ್ಯ ಪ್ರದೇಶಗಳಲ್ಲಿ ರೈಲ್ವೆ ಬ್ಯಾರಿಕೇಡನ್ನು ಹಾಕುವ ಮೂಲಕ ಒಂದಷ್ಟು ಭಾಗಗಳಿಗೆ ಅರಣ್ಯ ದಾಳಿ ಅರಣ್ಯಕ್ಕೆ ರೈಲ್ವೆ ಬ್ಯಾರಿಕೇಡ್ಗಳನ್ನು ಹಾಕುವ ಮೂಲಕ ಆನೆ ದಾಳಿಯನ್ನು ತಪ್ಪಿಸ್ತಕ್ಕಂಥ ಒಂದು ಕಾರ್ಯಗಳೇನು ಅರಣ್ಯ ಇಲಾಖೆಯಲ್ಲಿ ನಡೀತಾ ಇದೆ. ನಮ್ಮ ವಿಶೇಷವಾಗಿ ಬೆಳ್ತಂಗಡಿ, ಕಡಬ, ಸುಳ್ಯ ಈ ಭಾಗದಲ್ಲಿರ್ತಕ್ಕಂಥ ಅರಣ್ಯದ ಗಡಿಭಾಗಕ್ಕೆ, ಅದರಲ್ಲಿ ವಿಶೇಷವಾಗಿ ಆನೆ ಕಾರಿಡಾರ್ ಯಾವುದಿದೆ ಅದಕ್ಕೆ ರೈಲ್ವೆ ಹಳಿಯ ಬೇಲಿಯನ್ನು ನಿರ್ಮಾಣ ಮಾಡ್ತಕ್ಕಂಥ ಕಾರ್ಯವನ್ನು ಆದಷ್ಟು ಬೇಗ ಅರಣ್ಯ ಇಲಾಖೆಯವರು ಮತ್ತು ಸರ್ಕಾರ ಮಾಡಬೇಕೆನ್ನುವಂಥ ಆಗ್ರಹವನ್ನು ಮಾಡ್ತೇನೆ. ವಿಶೇಷವಾಗಿರ್ತಕ್ಕಂಥ ಒತ್ತನ್ನು ಸರ್ಕಾರ ಈ ಭಾಗದ ಕೃಷಿಕರ ಕೃಷಿ ಹಾನಿ. ಈ ಸಂದರ್ಭದಲ್ಲಿ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಸುಬ್ಬಯ್ಯ ನಾಯ್ಕ್, ಪ್ರೊಬೇಷನರಿ ಅರಣ್ಯಾಧಿಕಾರಿ ಹಸ್ತಾ ಶೆಟ್ಟಿ, ವಲಯ ಅರಣ್ಯಾಧಿಕಾರಿ ರಾಘವೇಂದ್ರ, ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಕುಶಾಲಪ್ಪ ಗೌಡ ಪೂವಾಜೆ, ಕೊಕ್ಕಡ ಗ್ರಾಮ ಪಂಚಾಯತ್ ಅಧ್ಯಕ್ಷ ಬೇಬಿ, ನಿಕಟಪೂರ್ವ ಅಧ್ಯಕ್ಷ ಯೋಗೀಶ್ ಆಲಂಬಿಲ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಪ್ರಶಾಂತ್, ವಿ4 ನ್ಯೂಸ್, ನೆಲ್ಯಾಡಿ. ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವಸ್ಥಾನದ ಆದಾಯ ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ಹೋಗಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿರುವ ಸುದ್ದಿಗೆ ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ಕೆ ಬಾಬು ಶೆಟ್ಟಿ ಸ್ಪಷ್ಟನೆ ನೀಡಿದ್ದಾರೆ. ಧಾರ್ಮಿಕ ದತ್ತಿ ಇಲಾಖೆಗೆ ಸೇರಿದ ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವಸ್ಥಾನವು ಎ ವರ್ಗದ ದೇವಸ್ಥಾನವಾಗಿದ್ದು 2023-24ರಲ್ಲಿ ಆದಾಯವು 68.23 ಕೋಟಿ, ವೆಚ್ಚ 41.63 ಕೋಟಿ ಹಾಗೂ ಉಳಿತಾಯ 26.59 ಕೋಟಿಯಾಗಿದೆ ಎಂದಿದ್ದಾರೆ. 2024-25ರ ಆದಾಯವು 71.93 ಕೋಟಿ, ವೆಚ್ಚ 40.58 ಕೋಟಿ, ಉಳಿತಾಯ 31.35 ಕೋಟಿ ಇದೆ. ಕಳೆದ 2 ವರ್ಷಗಳಲ್ಲಿ ದೇವಳದ ಉಳಿತಾಯ 57.94 ಕೋಟಿಯಾಗಿದ್ದು, ಈ ಹಣವನ್ನು ದೇವಸ್ಥಾನದ ಹೆಸರಿನಲ್ಲಿ ರಾಷ್ಟ್ರೀಕೃತ ಬ್ಯಾಂಕಿನಲ್ಲಿ ನಿರಕು ಠೇವಣಿಯಲ್ಲಿ ಇರಿಸಲಾಗಿದೆ. ಪ್ರಸ್ತುತ ದೇವಸ್ಥಾನದ ಹೆಸರಿನಲ್ಲಿ ನಿರಕು ಠೇವಣಿಯಲ್ಲಿ ತೊಡಗಿಸಿದ ಮೊತ್ತ 212 ಕೋಟಿಯಾಗಿದೆ ಎಂದು ಹೇಳಿದ್ದಾರೆ. ದೇವಸ್ಥಾನದ ಆದಾಯದಿಂದ ದೇವಳದ ದೈನಂದಿನ ಖರ್ಚು, ವಾರ್ಷಿಕ ಜಾತ್ರೆ, ಅಭಿವೃದ್ಧಿ ಕೆಲಸ, ಸಿಬ್ಬಂದಿ ವೆಚ್ಚ, ಭಕ್ತಾದಿಗಳಿಗೆ ಉಚಿತ ಅನ್ನ ಸಂತರ್ಪಣೆ, ಭಕ್ತಾದಿಗಳ ಮೂಲ ಸೌಕರ್ಯ, ಗೋಶಾಲೆ ನಿರ್ವಹಣೆ, ದೇವಸ್ಥಾನಕ್ಕೆ ಸೇರಿದ 5 ಪ್ರೌಢಶಾಲೆ ಮತ್ತು 1 ಪದವಿ ಪೂರ್ವ ಕಾಲೇಜಿನಲ್ಲಿ ವ್ಯಾಸಂಗ ಮಾಡುತ್ತಿರುವ ಮಕ್ಕಳ ಉಚಿತ ಬಿಸಿಯೂಟ, ಪಠ್ಯಪುಸ್ತಕ, ಸಮವಸ್ತ್ರ ಇತ್ಯಾದಿಗಳ ವೆಚ್ಚಗಳನ್ನು ಭರಿಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವಸ್ಥಾನದಲ್ಲಿ ನೂತನ ವ್ಯವಸ್ಥಾಪನಾ ಸಮಿತಿ ಆಡಳಿತಕ್ಕೆ ಬಂದು ಸುಮಾರು 8 ತಿಂಗಳಾಯಿತು. ಈ 8 ತಿಂಗಳ ಅವಧಿಯಲ್ಲಿ ದೇವಸ್ಥಾನದ ಅಭಿವೃದ್ಧಿ ಕಾರ್ಯಗಳು ಮತ್ತು ದೇವಸ್ಥಾನದ ಒಳಗಿನ ಪೂಜಾ ಕಾರ್ಯಕ್ರಮಗಳು ಮತ್ತು ಭೋಜನದ ವ್ಯವಸ್ಥೆ ಎಲ್ಲವನ್ನು ಒಂದು ಸುಸ್ಥಿತಿಯಲ್ಲಿ ಇಟ್ಟು ಸಾರ್ವಜನಿಕರಿಗೆ ಅನುಕೂಲ ಆಗುವ ರೀತಿಯಲ್ಲಿ ನಾವು ಮಾಡ್ತಾ ಇದ್ದೇವೆ. ಇತ್ತೀಚೆಗೆ ಸಾಮಾಜಿಕ ಜಾಲತಾಣದಲ್ಲಿ ಯಾರೋ ಒಬ್ಬರು ಕಿಡಿಗೇಡಿಗಳು ದೇವಸ್ಥಾನದ ಹಣವನ್ನು ಸರಿಯಾಗಿ ವಿನಿಯೋಗಿಸ್ತಾ ಇಲ್ಲ, ಅದನ್ನು ಸರ್ಕಾರಕ್ಕೆ ವಾಪಸ್ ಕೊಡ್ತಾ ಇದ್ದಾರೆ. 23, 24 ಮತ್ತು 24-25ನೇ ಸಾಲಿನಲ್ಲಿ ಸುಮಾರು 130 ಕೋಟಿ ಹಣ ಸಂಗ್ರಹ ಆಗಿದ್ದು, ಆ ಹಣವನ್ನು ಸರ್ಕಾರಕ್ಕೆ ಕೊಟ್ಟು ದೇವಸ್ಥಾನದ ಅಭಿವೃದ್ಧಿಯನ್ನು ಮಾಡ್ತಾ ಇರುವ ಅನ್ನುವ ಮಾತನ್ನು ಜಾಲತಾಣದಲ್ಲಿ ಬರಿತಾ ಇದ್ದಾರೆ. ಈ ಸಂದರ್ಭದಲ್ಲಿ ಇದಕ್ಕೆ ನಾನು ಸ್ಪಷ್ಟೀಕರಣ ಕೊಡಲಿಕ್ಕೆ ಬಯಸ್ತೇನೆ. ದೇವಸ್ಥಾನದಿಂದ 1 ರೂಪಾಯಿಯನ್ನು ಸರ್ಕಾರಕ್ಕೆ ಕೊಡಲಿಲ್ಲ. ದೇವಸ್ಥಾನದ ಆಡಳಿತ ವ್ಯವಸ್ಥೆಗೆ ಸಂಬಳ ಕೊಡುವಂಥದ್ದು ಅಥವಾ 6 ಹೈಸ್ಕೂಲು ಮತ್ತು 1 ಜೂನಿಯರ್ ಕಾಲೇಜಿನ ಸಂಬಳದ ವ್ಯವಸ್ಥೆ ಎಲ್ಲವನ್ನು ಖರ್ಚು ವೆಚ್ಚಗಳನ್ನು ನಿಭಾಯಿಸಿ ಈ 2 ವರ್ಷಗಳ ಅವಧಿಯಲ್ಲಿ ಉಳಿದಂಥ 53 ಕೋಟಿ ರೂಪಾಯಿಗಳಷ್ಟು ಅಂದಾಜು ಹಣವನ್ನು ವಿವಿಧ ಬ್ಯಾಂಕ್ಗಳಲ್ಲಿ ಡೆಪಾಸಿಟ್ ಇಡುವ ಮುಖಾಂತರ ದೇವಸ್ಥಾನದ ಹಣ ಭದ್ರವಾಗಿದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಇನ್ನು ಉಳಿದಂಥ ನಮ್ಮದು 2.5 ವರ್ಷಗಳ ಅವಧಿಯಲ್ಲಿ ಎಲ್ಲ ಕೆಲಸಗಳನ್ನು ಮಾಡುವ ಮುಖಾಂತರ ದೇವಸ್ಥಾನಕ್ಕೆ ಮತ್ತು ಸರ್ಕಾರಕ್ಕೆ ಒಂದು ಉತ್ತಮ ಹೆಸರು ಬರುವಂಥ ಕೆಲಸವನ್ನು ನಾವು ಮಾಡ್ತೇವೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಜೆಪಿ ಬಡಾಕೆರೆ, ವಿ4 ನ್ಯೂಸ್, ಬೈಂದೂರು. ಇದು ಈ ಹೊತ್ತಿನ ಪ್ರಮುಖ ಸುದ್ದಿ. ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ವಿ4 ನ್ಯೂಸ್.